ನಮ್ಮೂರ ಸ್ವಚ್ಛತೆಗಾಗಿ ನಮ್ಮ ಕುಡ್ಲ 24x7 ವಿನೂತನ ಅಭಿಯಾನ ಸ್ವಚ್ಛತೆಯ ಪೋಷಕರ ಜೊತೆಗೆ ನಿಮ್ಮ ನೆಚ್ಚಿನ ವಾಹಿನಿಯ ಸಹಪಯಣ. ಇದುವೇ ಈ ಹೊತ್ತಿನ ವಿಶೇಷ ಸ್ವಚ್ಛ ನಮ್ಮೂರು. ನಾನು ಇರ್ಷಾದ್ ಕಿನ್ನಿಗೋಳಿ. ವೀಕ್ಷಕರೇ, ನಾವು ಕಳೆದ ವಾರ ರಾಮಕೃಷ್ಣ ಮಿಷನ್ ಸಂಸ್ಥೆ ಜೊತೆಗೆ ಅವರು ಮಾಡ್ತಿರುವಂತಹ ಸ್ವಚ್ಛತೆಯ ಬಗ್ಗೆ ನಾವು ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ಈ ವಾರ ನಾವು ಇನ್ನೊಂದು ತಂಡದ ಜೊತೆಗೆ ಬಂದಿದ್ದೀವಿ. ಮಂಗಳೂರು ನಗರದಲ್ಲಿ ಪ್ರಮುಖವಾಗಿ ಅವರು ಮಣ್ಣಗುಡ್ಡೆಯಿಂದ ಲೇಡಿ ಹಿಲ್ವರೆಗೆ ಇವತ್ತು ಪ್ರಮುಖವಾಗಿ ಅವರು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ನೀವು ಗಮನ ಹರಿಸಬೇಕು ಅಂತಂದರೆ, ಕಳೆದ 13 ವಾರಗಳಿಂದಲೂ ಅವರು ನಿರಂತರವಾದಂತಹ ಈ ಸ್ವಚ್ಛತೆಯ ವಾರವಾಗಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಪ್ರತಿ ಆದಿತ್ಯವಾರ ಅವರು ಬೀದಿಗಿಳಿತಾರೆ. ಜೊತೆಗೆ ರಸ್ತೆಯ ನಡುವಲ್ಲಿರುವಂತಹ ಡಿವೈಡರ್ ಏನಿದೆಯಾ ಅಲ್ಲಿ ಕ್ಲೀನ್ ಮಾಡ್ತಾರೆ, ಗಿಡ ನೆಡ್ತಾರೆ. ಹೌದು, ಅದು ಬೇರೆ ಯಾವುದು ಅಲ್ಲ, ಗಿರಿಜಾ ಚಾರಿಟೇಬಲ್ ಟ್ರಸ್ಟ್. ಈ ಸಂಸ್ಥೆ ಹುಟ್ಟಾಕಿರುವಂಥವರು ದುಬೈಯಲ್ಲಿ ನೆಲೆಸಿರುವಂಥವರು. ಕಳೆದ 40 ವರ್ಷಗಳಿಂದಲೂ ಕೂಡ ಅವರು ದುಬೈಯಲ್ಲೇ ಕೆಲಸ ಮಾಡ್ತಿದ್ದಾರೆ. ದುಬೈಯಲ್ಲೇ ಆಡಿಟರ್ ಆಗಿದ್ದಾರೆ. ದುಬೈಯಲ್ಲೇ ಅವರೆಲ್ಲ ಬಹುತೇಕ ಅವರ ಜೀವನ ಎಲ್ಲ ದುಬೈಯಲ್ಲೇ ಇರುವಂಥದ್ದು. ಅನಿವಾಸಿ ಭಾರತೀಯ ಅಂತ ನಾವೇನು ಕರಿತೀವೋ ಆ ಅನಿವಾಸಿ ಭಾರತೀಯ ಲೋಕೇಶ್ ಪುತ್ರನ್ರವರು ಕಳೆದ 12 ವಾರಗಳ ಹಿಂದೆ ಒಂದು ಯೋಜನೆಯನ್ನು ಹಾಕ್ತಾರೆ. ಅಂದರೆ ಅವರು ದುಬೈಯಲ್ಲಿ ಸಾಮಾನ್ಯವಾಗಿ ಗಮನಿಸ್ತಾ ಇರ್ತಾರೆ. ದುಬೈಯಲ್ಲಿ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಒಂದು ಅಂದ್ಕೊಂಡಿರ್ತೀವಿ, ದುಬೈಯಲ್ಲಿ ಏನೂ ಇಲ್ಲ, ಅಂದರೆ ಬರೇ ಮರುಭೂಮಿ ಆದರೂ ಕೂಡ ಅಲ್ಲಿ ಬೃಹತ್ತಾದಂಥ ಕಟ್ಟಡಗಳಿವೆ, ಪ್ಲ್ಯಾಂಟೇಷನ್ ಮಾಡ್ತಾರೆ, ಅಲ್ಲಿ ಡಿವೈಡರ್ಗಳಲ್ಲಿ ಸುಂದರವಾದಂಥ ಹೂಗಳು ಅರಳುತ್ತೆ. ಆದರೆ ಅದು ಯಾಕೆ ಅಲ್ಲಿ ಮಾತ್ರ ಆಗಬೇಕು, ನಮ್ಮ ಇಂಡಿಯಾದಲ್ಲಿ ಯಾಕೆ ಸಾಧ್ಯ ಇಲ್ಲ ಎನ್ನುವಂಥದ್ದೇ ಈ ಒಂದು ಲೋಕೇಶ್ ಪುತ್ರನ್ರವರ ಧ್ಯೇಯ ಆಗಿತ್ತು. ಆ ನಿಟ್ಟಿನಲ್ಲಿ ಅವರು 12 ವಾರಗಳ ಹಿಂದೆ ತನ್ನ ತವರೂರಿಗೆ ಬರ್ತಾರೆ. ಈ ಮಂಗಳೂರಲ್ಲಿ ಬಂದವರು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಆರಂಭಿಸ್ತಾರೆ. ಇದರ ಉದ್ದೇಶನೇ ಎಲ್ಲಿ ದುಬೈಯಲ್ಲಿ ಯಾವುದು ಸಾಧ್ಯನೋ ಅದನ್ನು ನಾನು ಮಂಗಳೂರಲ್ಲಿ ಮಾಡಿ ತೋರಿಸ್ತೀನಿ ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಶುರು ಮಾಡ್ತಾರೆ. ಅವರ ಜೊತೆಗೆ ಅವರ ಪತ್ನಿ ಕೂಡ ಅವರಿಗೆ ಸಾಥ್ ಕೊಡ್ತಾರೆ. ಆದರೆ ಅದಕ್ಕಿಂತಲೂ ಜಾಸ್ತಿಯಾಗಿ ಅವರಿಗೆ ಇವಾಗ ಸಾಥ್ ಕೊಡ್ತಾ ಇರುವಂಥದ್ದು ಊರಿನ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಮಕ್ಕಳಿರ್ಬೋದು, ಶಾಲೆಗೆ ಹೋಗುವಂಥ ಸ್ಟೂಡೆಂಟ್ಸ್ ಇರ್ಬೋದು, ಯುವಶಕ್ತಿ ಎಲ್ಲರೂ ಕೂಡ ಸಾಥ್ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಕಳೆದ 13 ವಾರಗಳಿಂದಲೂ ಕೂಡ ನಿರಂತರವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಅಂದರೆ ಪ್ರತಿ ಆದಿತ್ಯವಾರ ಅವರು ಈ ಒಂದು ಪ್ರಮುಖ ರಸ್ತೆಯಲ್ಲೆಲ್ಲ ಈ ಡಿವೈಡರ್ ಇದೆಯಾ, ಆ ಡಿವೈಡರ್ನಲ್ಲಿ ನಡುವಾಗಿ ಬಂದು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಅಲ್ಲಿ ಗಿಡಗಳನ್ನ ನೆಡ್ತಾರೆ, ಅಂದರೆ ಹೂವಿನ ಗಿಡಗಳನ್ನ ನೆಡ್ತಾರೆ. ಪ್ರಮುಖವಾಗಿ ಅವರ ಉದ್ದೇಶ ಹೂವಿನ ಗಿಡಗಳನ್ನು ನೆಟ್ಟು ಈ ಮಂಗಳೂರಲ್ಲಿ ಒಂದು ರೀತಿಯಾದಂಥ ಸೌಂದರ್ಯತೆಯನ್ನು ತರಬೇಕು, ಒಂದು ರೀತಿಯ ಮೆರುಗು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರ ಪ್ರಮುಖ ಉದ್ದೇಶ ಆಗಿರುವಂಥದ್ದು. ಅವರ ಧ್ಯೇಯ ವಾಕ್ಯ ಒಂದೇ, ಮ್ಯಾಂಗ್ಳೂರ್ ಇನ್ ಬ್ಲೂಮ್ ಎನ್ನುವಂಥದ್ದು. ಅಂದರೆ ಮಂಗಳೂರನ್ನು ಚಂದಗಾಣಿಸಬೇಕು, ಹರಳಿಸಬೇಕು, ಹೂ ಅರಳಬೇಕು. ಅದನ್ನು ನೋಡಿ ಯಾರಾದರೂ ನಮ್ಮ ಊರಿಗೆ ಪ್ರವಾಸಿಗರು ಬಂದರೆ ಅವರು ಖುಷಿ ಪಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪ್ರಮುಖ ಉದ್ದೇಶ. ಅದಕ್ಕೆ ಒಂದಿಷ್ಟು ಜನ ಸಹಕಾರ ನೀಡಿದ್ದಾರೆ, ಅವರ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ನಾವು ಮಣ್ಣಗುಡ್ಡೆಯಲ್ಲಿ ಗಮನಿಸ್ತಾ ಇದ್ದೀವಿ. ಮಣ್ಣಗುಡ್ಡೆಯಿಂದ ಲೇಡಿ ಹಿಲ್ ತನಕ ಅವ್ರು ಮಾಡ್ತಿರುವಂಥ ಡಿವೈಡರ್ ನಡುವೆ ಇವತ್ತು ಗಿಡಗಳನ್ನ ನೆಟ್ಟಿದ್ದಾರೆ. ಅದನ್ನು ಒಂದಿಷ್ಟು ಟೈಮ್ ಹೋದ ಮೇಲೆ ಹೂ ಬಿಡುತ್ತೆ, ಒಂದಿಷ್ಟು ಚೆಂದ ಕಾಣುತ್ತೆ. ಅವರ ಪ್ರಮುಖ ಉದ್ದೇಶನೇ ಅದು, ಮಂಗಳೂರು ಇನ್ ಬ್ಲೂಮ್. ಆ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾವು ಮಣ್ಣಗುಡ್ಡೆ ಮತ್ತು ಲೇಡಿ ಹಿಲ್ ನಡುವೆ ಫಸ್ಟ್ ಯಾವ ರೀತಿ ಇದೆ, ಅಂದರೆ ಅವ್ರ ಗಿಡ ನೆಡೋದಕ್ಕಿಂತ ಮೊದಲು ಯಾವ ರೀತಿ ಇದೆ, ಡಿವೈಡರ್ ನಡುವೆ ಯಾವ ರೀತಿ ಇದೆ ಅನ್ನೋದನ್ನು ಮೊದಲು ತೋರಿಸ್ತೀವಿ ನಾವು. ವೀಕ್ಷಕನೇ, ನೀವು ನೋಡ್ಕೊಂಡು ಬಂದ್ರೆ, ಅಂದರೆ ಮಣ್ಣಗುಡ್ಡೆಯಿಂದ ಲೇಡಿ ಹಿಲ್ ತನಕ ಯಾವ ರೀತಿಯಾಗಿದೆ, ಡಿವೈಡರ್ ನಡುವೆ ಒಂದಿಷ್ಟು ಕಸ ಕಡ್ಡಿ ಎಲ್ಲ ತುಂಬಿಕೊಂಡಿದೆ, ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ. ಮಹಾನಗರ ಪಾಲಿಕೆ ಅಂತೂ ಇದರ ಬಗ್ಗೆ ಕೇರ್ ಮಾಡಲ್ಲ. ಯಾಕಂತಂದರೆ
ಅವರಿಗೆ ನಗರ ಅಂದ ಕಾಣಬೇಕಾಗಿರುವಂಥದ್ದಿಲ್ಲ. ಅವ್ರು ಮಾಡಿರುವಂಥ ಒಂದಿಷ್ಟು ಎಡವಟ್ಟುಗಳೇ ಇನ್ನೂ ಕೂಡ ಬಾಕಿ ಇದೆ. ಅದನ್ನೇ ಸರಿಪಡೋದಕ್ಕೆ ಅವರಿಗೆ ಟೈಮ್ ಇಲ್ಲ. ಅಂಥದ್ರಲ್ಲಿ ಈ ಡಿವೈಡರ್ ನಡುವೆ ಯಾವಾಗ ಇನ್ನು ಕ್ಲೀನ್ ಮಾಡ್ತಾರೆ? ಅದು ಮಾಡೋದಿಲ್ಲ ಬಿಡ್ರಿ. ಅದಕ್ಕೋಸ್ಕರ ಇವತ್ತು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಅವರೇ ಸ್ವತಃವಾಗಿ ಅಂದರೆ ಕಳೆದ 13 ವಾರಗಳಿಂದಲೂ ಈ ಡಿವೈಡರ್ಗಳ ನಡುವೆ ಗಿಡ ನೆಡುವಂಥದ್ದು, ಕ್ಲೀನಿಂಗ್ ಮಾಡುವಂಥದ್ದು ಮಾಡ್ತಾನೆ ಬಂದಿದ್ದಾರೆ. ಇವತ್ತು ಅವರು ಮಣ್ಣಗುಡ್ಡೆಯಿಂದ ಲೇಡಿ ಹಿಲ್ ತನಕ ಮಾಡ್ತಾ ಇದ್ದಾರೆ. ಈ ಹಿಂದಿನ ವಾರಗಳಲ್ಲಿ ಅವರು ನಗರದ ಇನ್ನಿತರ ಪ್ರದೇಶಗಳಲ್ಲಿ ಇದೇ ರೀತಿಯಾದಂಥ ಪ್ಲ್ಯಾಂಟೇಷನ್ ಮಾಡುವಂಥದ್ದು, ಹೂವಿನ ಗಿಡ ನೆಡುವಂಥದ್ದು, ಕ್ಲೀನ್ ಮಾಡುವಂಥದ್ದು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಪ್ರಮುಖವಾಗಿ ಅವರು ಮಣ್ಣಗುಡ್ಡೆಯಿಂದ ಲೇಡಿ ಹಿಲ್ ತನಕ, ಅಂದರೆ ಪ್ರಮುಖವಾಗಿ ಡಿವೈಡ್ರ್ ಏನು ನಾವು ಕಾಣ್ತೀವೋ ರಸ್ತೆಯ ಮಧ್ಯದಲ್ಲಿರುವಂಥ ಡಿವೈಡರ್ ಮಧ್ಯೆ ಯಾವ ರೀತಿಯಾಗಿ ಮಂಗಳೂರನ್ನು ಸೌಂದರ್ಯವನ್ನಾಗಿ ತೋರಿಸ್ಬೋದು, ಯಾವ ರೀತಿಯಾಗಿ ಪ್ಲ್ಯಾಂಟೇಷನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾರೆ. ನೋಡಿ ಬನ್ನಿ. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ದುಬೈಗೆಲ್ಲ ಹೋಗಿ ಬಂದವರ ಹತ್ರ ಕೇಳ್ತಾ ಇರ್ತೀವಿ ಅವತ್ತು. ಅಂದರೆ ಅಲ್ಲಿ ಸಾಮಾನ್ಯವಾಗಿ ಈ ಪೌರ ಕಾರ್ಮಿಕರಿಗೆ ಎಷ್ಟೊಂದು ರೆಸ್ಪೆಕ್ಟ್ ಕೊಡುತ್ತಾರೆ, ಅಂದರೆ ಅಲ್ಲಿಯ ಮಂದಿ ಇರ್ಬೋದು ಅಥವಾ ಅಲ್ಲಿಯ ಸರ್ಕಾರ ಇರ್ಬೋದು, ಯಾವ ರೀತಿಯಾದಂಥ ರೆಸ್ಪೆಕ್ಟ್ ಕೊಡುತ್ತೆ ಅಂತಂದರೆ ಅಲ್ಲಿ ಪ್ರಮುಖವಾಗಿ ಅಲ್ಲಿಯ ಈ ಸ್ವಚ್ಛತೆ ಮಾಡುವವರಿಗೆ ಒಂದಿಷ್ಟು ಅಲ್ಲಿ ವ್ಯವಸ್ಥೆಗಳಿದೆ. ಜೊತೆಗೆ ಅಲ್ಲಿಯ ಒಂದಿಷ್ಟು ಉದ್ಯಮಿಗಳು ಕೂಡ ಯಾರಾದ್ರೊಬ್ಬರು ಕ್ಲೀನಿಂಗ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಹೋಗಿ ಹಣ ಕೊಡುವಂಥದ್ದು. ಅಂದರೆ ನಮ್ಮೂರನ್ನು ಸ್ವಚ್ಛ ಇಡ್ತಿದ್ದಾನೆ, ನಮ್ಮ ದೇಶವನ್ನು ಇವನು ಸ್ವಚ್ಛವಾಗಿಡ್ತಾನೆ ಎನ್ನುವಂಥ ಕಾರಣಕ್ಕೋಸ್ಕರ ಅವನನ್ನು ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರಂತಂದರೆ ಅದು ಭಾರತದಲ್ಲಿ ಯಾಕೋ ಒಂದು ರೀತಿಯಾದಂಥ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಬಂದು ಇಳಿದಿದೆ. ಆದರೆ ಮಂಗಳೂರಲ್ಲೂ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಒಂದಿಷ್ಟು ಸಂಘ ಸಂಸ್ಥೆಗಳು ಸ್ವ ಇಚ್ಛೆಯಿಂದ ಇವತ್ತು ಬಂದು ನಾವು ಕ್ಲೀನ್ ಮಾಡ್ತೀವಿ, ನಮ್ಮೂರನ್ನು ನಾವು ಅಂದ ಮಾಡಿ ತೋರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಅಂದರೆ ಯಾಕೆ ನಮ್ಮೂರು ಕೂಡ ಯಾಕೆ ದುಬೈ ಆಗಬಾರ್ದು, ಯಾಕೆ ನಮ್ಮೂರು ಸಿಂಗಾಪುರ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಅವರದ್ದು ಕೂಡ ಒಂದು ರೀತಿಯಾದಂಥ ಒಂದು ಪರಿಕಲ್ಪನೆ ಇರ್ಬೋದು ಅಥವಾ ಒಂದು ಸಣ್ಣ ಕನಸು ಇರ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ದುಬೈಯಲ್ಲಿ ಆಡಿಟರ್ ಆಗಿರೋ ಕೆಲಸ ಮಾಡ್ತಿರುವವರು ಕಳೆದ 40 ವರ್ಷಗಳಿಂದಲೂ ಕೂಡ ಅವರು ಅಲ್ಲೇ ದುಡಿತಾ ಇದ್ದಾರೆ. ಆದರೂ ಕೂಡ ಅವರಿಗೆ ತನ್ನ ಊರು, ತನ್ನ ಹುಟ್ಟಿದಂಥ ನೆಲದ ಮೇಲಿರುವಂಥ ಪ್ರೀತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ ಅವರು ಪ್ರತಿ ತಿಂಗಳು ಇಲ್ಲಿ ಬರ್ತಾರೆ. ಜೊತೆಗೆ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂಥ ಒಂದು ಟ್ರಸ್ಟನ್ನು ಅವರು ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಸ್ವಯಂ ಸೇವಕರನ್ನು ಸೇರಿಸ್ಕೊಳ್ತಾರೆ. ಅದರ ಮೂಲಕ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಮಂಗಳೂರು ನಗರದಾದ್ಯಂತ ಸ್ವಚ್ಛತೆ ಮಾಡ್ತಾರೆ, ಜೊತೆಗೆ ಗಿಡ ನೆಡ್ತಾರೆ. ಪ್ರಮುಖವಾಗಿ ಈ ಡಿವೈಡರ್ಗಳ ನಡುವೆ ರಸ್ತೆಗಳ ಈ ಎರಡೂ ಬದಿಗಳ ರಸ್ತೆಗಳಲ್ಲಿ ನಡುವಲ್ಲಿ ಏನು ಡಿವೈಡರ್ ಇರುತ್ತೋ ಆ ಡಿವೈಡರ್ಗಳಲ್ಲಿ ಅವರು ಪ್ರಮುಖವಾಗಿ ಗಿಡ ನೆಡ್ತಾರೆ, ಒಂದಿಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ತಾರೆ. ಅವರ ಉದ್ದೇಶ ಮಂಗಳೂರು ಕ್ಲೀನಾಗಿ ತೋರಬೇಕು ಎನ್ನುವಂಥದ್ದೇ. ಅವರು ಬೇರೆ ಯಾರೂ ಅಲ್ಲ, ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರು, ಚೇರ್ಮನ್ ಆಗಿರುವಂಥವರು, CA
ಲೋಕೇಶ್ ಪುತ್ರನವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಅಂದರೆ ಪ್ರಮುಖವಾಗಿ ಈ ಒಂದು ಐಡಿಯಾ ಅಂದರೆ ದುಬೈಯಲ್ಲಿ ನೀವು ಕಾಣ್ತಿರ್ತೀರ, ಎಷ್ಟೊಂದು ಕ್ಲೀನಾಗಿರುತ್ತೆ. ಮಂಗಳೂರಲ್ಲೂ ಕೂಡ ಇದೇ ರೀತಿಯಾದಂಥ ಐಡಿಯಾಸ್ ಯಾವ ರೀತಿಯಾಗಿ ನಿಮ್ಮ ತಲೆಯಲ್ಲಿ ಬಂತು ಅಂತ? ಇಲ್ಲಿ ದುಬೈಯಲ್ಲಿ ಈಗ ಎಷ್ಟೋ ಕಿಲೋಮೀಟರ್ ನಾವು ಡ್ರೈವ್ ಮಾಡಿ ಹೋಗಿದರೆ ಎಲ್ಲ ಕಲರ್ಫುಲ್ ಪ್ಲ್ಯಾಂಟ್ಸ್, ಕಲರ್ಫುಲ್ ಗ್ರೀನರೀಸ್. ಏರ್ಪೋರ್ಟಿಂದ ಇಳಿದು ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಒಂದು ಜಾಗ ಕೂಡ ನಿಮಗೆ ಸಿಕ್ಕಲಿಕ್ಕಿಲ್ಲ, ಖಾಲಿ. ಕಲರ್ಫುಲ್, ಅದು ಕೂಡ ಡಿಸೈನಿಂಗ್ ಅಂತಹ ಆ ಮರುಭೂಮಿಯಲ್ಲಿ, ಡೆಸರ್ಟ್ ಮರುಭೂಮಿಯಲ್ಲಿ ಆ ಕಲರ್ಫುಲ್ ಪ್ಲ್ಯಾಂಟ್ಸ್ ಹಾಕಿ ಆ ಜನರಿಗೆ ಒಂದು ಆಕರ್ಷಿತವಾಗಿ ಎಲ್ಲ ಟೂರಿಸ್ಟ್ ಬಂದು ಅವರಿಗೆ ಸರ್ಪ್ರೈಸ್ ಆಗ್ತದೆ. ಟೂರಿಸ್ಟ್ ಬಂದ ಇದು ಡೆಸರ್ಟ್ ಮರುಭೂಮಿ, ಇದರಲ್ಲಿ ಕಲರ್ಫುಲ್ ಪ್ಲ್ಯಾಂಟ್ಸ್ ಅಂತಹ ಒಂದು ಐಡಿಯಾ ನನಗೆ ಇಲ್ಲಿ ಬಂತು. ಇಲ್ಲಿ ಬಂದ ನಮ್ಮ ನಗರವನ್ನು ಕೂಡ, ಇದು ನಮ್ಮ ನಗರವನ್ನು ಸ್ವಚ್ಛಗೊಳಿಸಿ, ಮೋದಿಯವರ ಸ್ವಚ್ಛಗೊಳಿಸುವ ಅದರ ಹಿಂದೆ ಇದು ಕೂಡ ಕಲರ್ಫುಲ್ ಪ್ಲ್ಯಾಂಟ್ಸ್ ಮಾಡಿದರೆ ಇದು ತುಂಬ ನಮ್ಮ ನಗರಕ್ಕೆ ಒಳ್ಳೆಯದು. ಜನರಿಗೆ ಸ್ವಲ್ಪ ನಾವು ಎವೇಕ್ ಆ್ಯಂಡ್ ರೈಸ್, ಅವರನ್ನು ಸ್ವಲ್ಪ ಎಬ್ಬಿಸಬೇಕು. ಜನರಿಗೆ ಅಜ್ಞಾನದಿಂದ ಇದ್ದಾರೆ, ಏನು ಮಾಡೋದು ಗೊತ್ತಿಲ್ಲ, ನಾವು ನೋಡಿ ಬಂದಿದ್ದೇವೆ. ಅದರಿಂದ ಅಂತಹ ನಾಲೆಜನ್ನು ನಾವು ಇಲ್ಲಿ ಬಂದು ಇಲ್ಲಿ ಜನರನ್ನು ಸ್ವಲ್ಪ ಎಬ್ಬಿಸಿ ಅವರಿಗೆ ಕೂಡ ಅದರ ವಿಷಯವಾಗಿ ಹೇಳಿ ಹೇಗೆ ಪ್ಲ್ಯಾಂಟ್ ಮಾಡೋದು. ಈಗ ಇದು ಮರ ಗಿಡಗಳು ನಮಗೆ ಆಕ್ಸಿಜನ್ ಕೊಡುತ್ತಲ್ಲ, ಅದೆಲ್ಲ ನಮಗೆ ಟೆನ್ಷನ್ ಸ್ಟ್ರೆಸ್ ಇದೆ. ಆ ಕಲರ್ಫುಲ್ ಫ್ಲವರ್ಸ್ ನೋಡಿದಾಗ ನಮ್ಮ ಟೆನ್ಷನ್ ಸ್ಟ್ರೆಸ್ ಕೂಡ ಹೋಗುತ್ತದೆ. ಆದ್ದರಿಂದ ನನ್ನ ಒಂದು ಐಡಿಯಾ ಬಂದು ಎಲ್ಲ ಕಳೆದ 3 ತಿಂಗಳಿಂದ 2 ಜೂನ್ನಿಂದ ಚಾಲಾಗಿದೆ. ನೀವು 40 ವರ್ಷಗಳಿಂದಲೂ ಕೂಡ ದುಬೈಯಲ್ಲಿ ಇದ್ದವರು, ಏಕಾಏಕಿ ಇಲ್ಲಿ ಬಂದು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಬಂದು ಕ್ಲೀನಿಂಗ್ ಮಾಡಬೇಕು ಅಂತ ತಕ್ಷಣ ನಿಮ್ಮ ನಿರೀಕ್ಷೆ ಏನಿತ್ತು? ಮತ್ತು ಆ ನಿರೀಕ್ಷೆ ಅಂದರೆ ಇವಾಗ ನಿಜ ಆಗಿದೆಯಾ? ಅಂದರೆ ಜನರು ಬರ್ತಾ ಇದ್ದಾರೆ, ಸ್ವಯಂ ಸೇವಕರು ಹೇಗೆ? ಹೌದು, ಎಲ್ಲರೂ ಈಗ ಎಲ್ಲ ಒಗ್ಗಟ್ಟಿನಿಂದ ಬರ್ತಾ ಇದ್ದಾರೆ, ಒಗ್ಗಟ್ಟಿನಿಂದ ಅಷ್ಟು ಇಂಟ್ರೆಸ್ಟ್. ಬೆಳಗ್ಗೆ ಎದ್ದು ಆದಿತ್ಯವಾರ ಆ್ಯಕ್ಚುಲಿ ರೆಸ್ಟ್ ಟೈಮ್, ಆದಿತ್ಯವಾರ ಒಂದು ದಿವಸ ವಾರದಲ್ಲಿ ಒಂದು ದಿವಸ ರೆಸ್ಟ್ ಮಾಡುವಂತ. ಆದರೂ ಕೂಡ ನಾವು ಹೇಳಿದ್ದಕ್ಕೆ ಆ ಮಂಗಳೂರು ಅಂಥ ಅಭಿಮಾನ ಜನರಿಗೆ ಇದೆ. ನಾವು MP ಮಿಸ್ಟರ್ ನಳಿನ್ ಕುಮಾರ್ ಕಟೀಲ್, ನಮ್ಮ ಕಮಿಷನರ್ ಮಿಸ್ಟರ್ ನಜೀರ್ ಮೊಹಮ್ಮದ್, ಅದಲ್ಲದೆ ಶ್ರೀಲಿಂಗೇಗೌಡ, ಎಲ್ಲರನ್ನು ನಾವು ಮೀಟ್ ಮಾಡಿ ಅವರು ಕೂಡ ನಮ್ಮನ್ನು ಇಡೀ ಮಂಗಳೂರು ನೀವು ಇಂತಹ ಇದನ್ನೆಲ್ಲ ನೋಡಿ ಅವರಿಗೆ ತುಂಬ ಚೆಂದ ಆಗಿದೆ. ಅವರು ನಮ್ಮ ರಿಕ್ವೆಸ್ಟ್ ಮಾಡ್ತಾರೆ, ಇಡೀ ಮಂಗಳೂರನ್ನ ಯಾಕೆ ಮಾಡಬಾರ್ದು ನೀವು? ಏರ್ಪೋರ್ಟಿಂದ ಇಳಿದ ಕೂಡಲೇ ಜನರಿಗೆ ಸ್ವಲ್ಪ ಇದು ಮಂಗಳೂರು ಕೂಡ ಒಂದು ಒಳ್ಳೆಯ ನಗರ, ಕಲರ್ಫುಲ್ ನಗರ ಎಂದು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಈಗ ಇಡೀ ಮಂಗಳೂರನ್ನು ಅವರು ಹೀಗೆ ಮಾಡಬೇಕೆಂದು ನಮ್ಮ ಹತ್ರ ವಿನಂತಿಸಿದ್ದಾರೆ. ಎವ್ರಿ ವೀಕಲ್ಲಿ ಕೂಡ ಕ್ಲೀನಿಂಗ್ ಮಾಡುವಂಥದ್ದು, ಗಿಡ ನೆಡುವಂಥದ್ದು ಪ್ರಮುಖವಾಗಿ ನಿಮ್ಮ ಕಾನ್ಸೆಪ್ಟ್ ಏನು ಅಂತ? ಕಾನ್ಸೆಪ್ಟ್ ಕಲರ್ಫುಲ್ ಫ್ಲವರ್ ಪ್ಲ್ಯಾಂಟ್ಸ್ ಟ್ರಿಮ್ ಮಾಡಿ. ಇದು ಅಂತಹ ಈ ಮಂಗಳೂರು ಕಾರ್ಪೊರೇಷನ್ ಇದು ಸ್ವಲ್ಪ ದುಃಖದ ಸಂಗತಿ. ಅಂದರೆ ಮಂಗಳೂರು ಕಾರ್ಪೊರೇಷನ್ ಅವರು ಹೇಳ್ತಾರೆ, ಲಿಂಗೇಗೌಡ, ನಮ್ಮಲ್ಲಿ ಗಾರ್ಡನ್ ಇದು ಮಾಡುವವರು ಇಲ್ಲ, 40 ಮಂದಿ ಇದ್ದರೂ ಈಗ ಖಾಲಿ 3 ಮಂದಿ ಇದ್ದಾರೆ ಹೇಳ್ತಾರೆ. ಹಾಗೆ ನಾವು ಹೇಳ್ತೇವೆ, ನಾವು ಕೂಡ ವಾಲಂಟಿಯರ್ಸ್, ಇದು ನಮ್ಮ ನಗರ ಅದನ್ನು ಸುಂದರೀಕರಣಗಳು ನಮ್ಮ ಕರ್ತವ್ಯ. ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಸ್ವಲ್ಪ ಗವರ್ನೆನ್ಸ್ ಮಾಡ್ತಾರೆ, ಆದರೂ ಕೂಡ ನಾವು ಸ್ವಲ್ಪ ಎಚ್ಚರಿಕೆಗೊಂಡು ಇಂತಹ ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಇವರು ಕೂಡ ಇವರು ಶುಕ್ಲಾಕ್ಷಿ ಹೆಲ್ಪ್ ಮಾಡ್ತಾರೆ, MP ಮಿಸ್ಟರ್ ನಳಿನ್ ಕುಮಾರ್ ಕಟೀಲ್ಗೆ ಸಿಕ್ಕಿ ಗೌರ್ಮೆಂಟ್ ಎಂತ ನಮಗೆ ಸೌಕರ್ಯ ಕೊಡ್ತದೆ ಅದನ್ನು ನೋಡಿ ನಾವು ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆದರೆ ಇವಾಗ ಎಷ್ಟು ಈ ಸ್ವಯಂ ಸೇವಕರು ನಿಮ್ಮ ಜೊತೆಗೆ ಬರ್ತಿದ್ದಾರೆ? ಮತ್ತು ಸ್ಟಾರ್ಟಿಂಗ್ ಎಷ್ಟು ಮಂದಿ ಒಟ್ಟುಗೂಡಿಸ್ಕೊಂಡು ಈ ಒಂದು ಚಾರಿಟೇಬಲ್ ಟ್ರಸ್ಟ್? ಒಂದು 150ರಿಂದ 200 ಮಂದಿ ಇದ್ದಾರೆ. ಬರ್ತಾರೆ ಹೋಗ್ತಾರೆ 150ರಿಂದ 200 ಮಂದಿ ಆಗ್ತಾ ಇದ್ದಾರೆ. ನಮ್ಮ ಗೋಲ್ ಅಟ್ಲೀಸ್ಟ್ 3000 ಪೀಪಲ್ ಶುಡ್ ಬಿ ದೇರ್ ಇನ್ ಅವರ್ ಲಿಸ್ಟ್. ನಾವೀಗ ಶಾಲಾ ಕಾಲೇಜುಗಳಿಗೆ ಪ್ರಿನ್ಸಿಪಲ್ನವರಿಗೆ ರಿಕ್ವೆಸ್ಟ್ ಮಾಡಿ ಶಾಲಾ ಕಾಲೇಜುಗಳ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ, ಹೇಗೆ ಮರ ಮಾಡೋದು, ಹೇಗೆ ಗಿಡಗಳನ್ನು ಮಾಡೋದು. ಅವ್ರ ಟ್ರೈನಿಂಗ್ ಕೂಡ ಅವರು ಕೂಡ ಒಪ್ಪಿದ್ದಾರೆ. ಪ್ರತಿ ಶನಿವಾರ ಅವರಿಗೆ ಕೂಡ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇದೆ ಅಂತೆ. ಅವರಿಗೆ ಹೇಗೆ ಗಿಡಗಳನ್ನು ಮಾಡೋದನ್ನ ಹೇಳಿ ಅಂತ ಅವರನ್ನು ಇಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದೇವೆ. ಪ್ರತಿ ಶನಿವಾರ ಅವರು ಕೂಡ ಬರ್ತಾರೆ ಇಲ್ಲಿ, ಶನಿವಾರ. ಅಂದರೆ ಎಷ್ಟು ವೀಕ್ ತನಕ ಇದನ್ನು ಕೊಂಡು ಹೋಗಬೇಕು? ಕಂಟಿನ್ಯೂಸ್. ದಿಸ್ ವಿಲ್ ನೆವರ್ ಎಂಡ್ ಟಿಲ್ ಆ್ಯಸ್ ಲಾಂಗ್ ಆಸ್ ದ ವಾಲಂಟಿಯರ್ಸ್ ಆರ್ ದೇರ್. These people are all very brain behind this one. So everybody, this will continue forever. Even in rainy season also we continue, we put the raincoat and do the work. That is forever. ಅಂದರೆ ನಿಮ್ಮ ಪ್ರಮುಖ ಉದ್ದೇಶ ಮರುಭೂಮಿಯಲ್ಲಿ ಆಗಿರುವಂಥದ್ದು ಇಲ್ಲಿ ಯಾಕೆ ಆಗಬಾರ್ದು? ಅದೇ ಮರುಭೂಮಿಯಲ್ಲಿ ಕಲರ್ಫುಲ್ ಪ್ಲಾಂಟ್ಸ್ ಆಗಿ. ಇಲ್ಲಿ ನಮ್ಮಲ್ಲಿ ಮಳೆ ಇದೆ, ಅಲ್ಲಿ ಮಳೆ ಇಲ್ಲ. ಒಂದು ಅರ್ಧ ಗಂಟೆ ಕೂಡ ವರ್ಷದಲ್ಲಿ ಇದು ಮಳೆ ಬರೋದಿಲ್ಲ. ಅಲ್ಲಿ ಡ್ರಿಪ್ಪಿಂಗ್ ಸಿಸ್ಟಮ್ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಈಗ ಇಲ್ಲಿ ಒಂದು ನೀರು ಹಾಕಲಿಕ್ಕೆ ಡ್ರಿಪ್ಪಿಂಗ್ ಸಿಸ್ಟಮ್ ಹಾಕಲಿಕ್ಕೆ
ಮಿಸ್ಟರ್ ಲಿಂಗೇಗೌಡನ ಹತ್ರ ಹೇಳಿದ್ದೇವೆ, ಮಿಸ್ಟರ್ ನಜೀರ್ ಮೊಹಮ್ಮದ್ನ ಹತ್ರ ಹೇಳಿದ್ದೇವೆ, ಅವರು ಒಪ್ಪಿಕೊಂಡಿದ್ದಾರೆ. ಇಲ್ಲದಿದ್ದರೆ ನಾವು ಟ್ಯಾಂಕರ್ ತಂದು ನೀರು ಹಾಕಬೇಕು ಸಮ್ಮರ್ ಸೀಸನ್ನಲ್ಲಿ ಅಂತ ಅವರು ಒಪ್ಪಿದ್ದಾರೆ. ನಾವು ಅಂತಹ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಒಂದು ದಿನ ಬಿಡದೆ ಶನಿವಾರ ಆದಿತ್ಯವಾರ ನಾವು ಮಾಡಬೇಕಂದ್ರೆ ಶನಿವಾರ ಕಾಲೇಜ್ ಸ್ಟೂಡೆಂಟ್ನವರಿಗೆ, ಆದಿತ್ಯವಾರ ನಮ್ಮ ಜನರಿಗೆ ಅದು ಕೆಲಸಕ್ಕೆ ಹೋಗುವವರಿಂದ. ಮಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ಕಾಡುವಂಥ ಪ್ರಶ್ನೆ ಏನಂತಂದರೆ, ನಾವೇನಾದರೂ ಗಿಡ ತಂದು ನೆಟ್ಟರೆ ಅದನ್ನು ಇನ್ಯಾರೋ ಬಂದ ಕಿತ್ಕೊಂಡು ಹೋಗ್ತಾನೆ, ಅಂಥವ್ರ ಬಗ್ಗೆ ಏನು? ಅದೇ ಒಂದು ದೊಡ್ಡ ಸಮಸ್ಯೆ ಅಂದರೆ ನಾವು ಬೆಳಗ್ಗೆ 5ರಿಂದ 7 ತನಕ ವಾಕಿಂಗ್ ಹೋಗುವಂಥ ರಿಕ್ವೆಸ್ಟ್ ಮಾಡ್ತೇವೆ. ಕೈಂಡ್ಲಿ ನೀವು ಯಾರಾದರೂ ಹೂ ತೆಗೆದರೆ, ಈಗಲೂ ಕೂಡ ಒಂದು ಹೆಂಗಸು ಬಂತು, ಅವರ ಹತ್ರ ದಯಮಾಡಿ ಹೇಳಿ ಹೂ ತೆಗಿಬೇಡಿ, ನಿಮಗೆ ಹೂ ಬೇಕಾದರೆ ನಮ್ಮ ಮನೆಗೆ ಬಂದು ನಾವು ಅಂಗಡಿಯಲ್ಲಿ ಕೊಟ್ಟು ತಂದ ಹೂ ಇದೆ, ಅದನ್ನು ನೀವು ಕೊಂಡು ಹೋಗಿ ದೇವರಿಗೆ ಹಾಕಲಿಕ್ಕೆ. ದಯಮಾಡಿ ಇದು ಮಂಗಳೂರನ್ನು ಶುದ್ಧೀಕರಿಸೋದಕ್ಕೆ. ಮತ್ತು ಕೆಲವರು ಗಿಡಗಳನ್ನೇ ಕೊಂಡು ಹೋಗ್ತಾರೆ, ಇಡೀ ಗಿಡಗಳನ್ನೇ ಕೊಂಡು ಹೋಗ್ತಾರೆ. ನಾವು ನಮ್ಮ ಸೂಪರ್ವೈಸರಲ್ಲಿ ಒಬ್ಬರು ಸತೀಶ್ ನಾಯ್ಕ ಅಂತಿದ್ದಾರೆ, ಅವರು ಹೇಳ್ತಾರೆ ರಿಕ್ವೆಸ್ಟ್, ದಯಮಾಡಿ ತೆಗಿಬೇಡಿ ಅಲ್ಲಿ, ಅದನ್ನು ಪ್ಲೀಸ್ ಇನ್ನೂ ಹೋಗಿ ನಡಿ, ಹಾಗೆ ರಿಕ್ವೆಸ್ಟ್ ಮಾಡ್ತಾರೆ, ದಯಮಾಡಿ ತೆಗಿಬೇಡಿ. ಇದು ಲೋಕೇಶ್ ಪುತ್ತನ್ರವರ ಮಾತು. ಅಂದರೆ ಮರುಭೂಮಿ, ಅಂದರೆ ದುಬೈ ಅಂದರೆ ಅದು ಮರುಭೂಮಿ, ಅಲ್ಲಿ ಏನೂ ಇಲ್ಲ, ಆದರೂ ಕೂಡ ಅಲ್ಲಿ ಅಷ್ಟೊಂದು ರೀತಿಯಾದಂಥ ಪ್ಲಾಂಟೇಷನ್ ಮಾಡ್ತಾರೆ ಅಂತಂದರೆ ಯಾಕೆ ಮಂಗಳೂರಲ್ಲಿ ಸಾಧ್ಯ ಇಲ್ಲ ಎನ್ನುವಂಥದ್ದು ಅವ್ರ ಪ್ರಶ್ನೆ. ಚಾರಿಟೇಬಲ್ ಟ್ರಸ್ಟ್ ಅವರ ಇನ್ನಷ್ಟು ಕಾರ್ಯವೈಖರಿ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಒಂದು ನಮ್ಮ ಒಂಜಿ ಕುಡ್ಲೋಡು ಹಾಪಿನ ಒಂಜಿ ಬಾರಿ ಮಲ್ಲ ಒಂಜಿ ಎಡ್ಡೆ ಕೆಲಸ ಪನೋಡು ದಾಯಗ್ ಬನ್ನಗ ಇತ್ತೆ ನಮ್ಮ ಕೇಂದ್ರ ಸರ್ಕಾರ ಹೊಡೆದು ಸ್ವಚ್ಛ ಭಾರತ್ ಸ್ಮಾರ್ಟ್ ಸಿಟಿ ಯೋಜನೆ ಆಪಿನ ಮತ ಯೋಜನೆಗಳು ಆ ಒಂದುಂಡು. ಈ ಮಧ್ಯೋಡು ಒಂದು ನಿಜವಾದ ಒಂಜಿ ಸಾಧಾರಣ ಒಂಜಿ ಜೂನ್ ತಿಂಗಳು ಎಂಕುಲ್ಲ ಒಂಜಿ ಎಂಕುಲು ನೆಟ್ಟೆನೆಪ್ಪುನು ಮಣ್ಣಗುಡ್ಡಡು
ಎಂಗುಲೊಂಜಿ ಆಲೋಚನೆ ಮಲ್ತಂದಿತ್ತ ನಮ್ಮ ಮಣ್ಣಗುಡ್ಡೆಡ್ದು ಲೇಡಿ ಇಲ್ಲಿ ಮುಟ್ಟ ಒಂಜಿ ಗಿಡ ನಡಕ ಒಂದು ಅವೇ ಸಂದರ್ಭಡು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ದ ಲೋಕೇಶ್ ಪುತ್ರ ಅನ್ಬ ಕಾರಣ ಬಡಿದಿ ಮೇರೆ ನೀತಾ ಪುತ್ರನಂದು ಅಕ್ಕಲ್ನ ಯಾನು ಪತ್ರಿಕಾಗೋಷ್ಠಿ ಓದಿಯ ಪೇಪರ್ಡ್ ನಮ್ಮ ಇಂಚಿಂಚೆ ನಮ್ಮ ಮಣ್ಣಗುಡ್ಡೆ ಶಾಲೆ ಹಿಡ್ದು ಲೇಡಿ ಹಿಲ್ ಮುಟ್ಟ ಲೇಡಿ ಹಿಲ್ ಕೊರಗಜ್ಜ ಕ್ಷೇತ್ರ ಮುಟ್ಟ ಗಿಡ ನಡುವ ಕಾರ್ಯಕ್ರಮ ನಡೆಯಲಿದೆ ಒಂದು ಪಕ್ಕ ಯಾನು ಜಾಗೃತ ಅದು ಎಂಕಲ್ ನಮ್ಮ ಸುಮಾರು ಜನ ನಾನು ಲೆತ್ತೆ ಮತ ಶ್ರೀಯಾನುಲ್ಲೇರು ಮಕ್ಕಳು ಮಾತ ಲೆತ್ತೆ ನಿನಗೆ ನಮ್ಮಲ್ಲ ಅಕ್ಕಳೊಟ್ಟಿಗೂ ಸೇರ್ಗ ದಾಯಕ ಬಂದಾಗ ಇಂಚಿನ ಕಾರ್ಯಕ್ರಮವು ಎಪ್ಪಲ ಸಾರ್ವಜನಿಕರನ್ನ ಸಹಾಯ ಬೋಡು ಒರಿಯರ್ ಹಿಡ್ದು ಓ ಕೆಲಸ ಲಾಪುಜಿ ಅಕ್ಕಳೊಂದು ಸ್ಟಾರ್ಟ್ ಮಲ್ತೀರು ಐಕೆ ನಮ್ಮ ಮಾತ ಒಂಜಿ ಸಪೋರ್ಟ್ ಮಲ್ಪುಗ ಬೆಂಬಲ ಮಲ್ಪುಗ ಓ ಕೆಲಸ ಅವಲ ಇಡೀ ನಗರ ಮಂಗಳೂರು ನಗರದಾದ್ಯಂತ ಇಂಚಿನ ಕೆಲಸ ಅಕ್ಕಲು ಕೈಪಾಡಿರು ದುಬಾಯ್ದು ಬತ್ತದು ಅಕ್ಕಲು ಈ ಕಾರ್ಯಕ್ರಮಗೂ ಕೈಪಾಡಿಯರು ಪನ್ನಾಗ ಅವನಿಗೆ ಪುಟ್ಟದಿನ ಊರ್ದ ಪ್ರೀತಿ ಪನೋಡಕ್ಲಿಗೆ ದುಬಾಯ್ಡಂಚಿನ ಮರುಭೂಮಿಡು ಮಲ್ತಪ್ಪನಾಗ ನಾವು ಪುಟ್ಟದಿನ ಊರು ಪಚ್ಚೆ ಪಜಿರು ಬುಲೆಪುನ ಜಾಗ ಬರ್ಸ ನಿಲೀಕೆ ಬರ್ಸಬೂರ್ನ ಜಾಗಡು ದಾಯಾಗ ನಮ್ಮ ಗಿಡ ನಡೆದು ನಮ್ಮ ಒಂದು ಅವನು ಬ್ಯೂಟಿಫೈ ಮಲ್ಪರೆ ಬಲ್ಲಿ ಪಂಪಿನ ಆಕಲ ಆಲೋಚನೆಗೆ ನಮ್ಮ ಸಾರ್ವಜನಿಕರ ಸಹಾಯ ಭಾರಿ ಅಗತ್ಯ ಅಂಚಾದ ಎಂಕುಲು ಮಾತೆರ್ಲ ನೆಕ್ ಸೇರೊಂಡ ಸುಮಾರು ಜನ ಎಂಕುಲಿತು ಯಾನೊಂಜಿ ಸಾಮಾಜಿಕ ಕಾರ್ಯಕರ್ತೆ ಅದು ಸುಮಾರು ಜನಕ್ಕೂ ಪಂಡೆ ಆಕುಲು ಅಂಚಿನ ಕೆಲಸ ಮಲ್ಪನಾಗ ನಮ್ಮ ಮಾತೆರ್ಲ ಕೈ ಜೋಡಿಸೋನ ನಮ್ಮ ಡ್ಯೂಟಿ ನೆಟ್ಟು ಆಯ್ತಾ ಮಧ್ಯೊಡ್ಕೊಲು ಅಕ್ಕಲು ಪುತ್ರನ ಅಕ್ಕಲು ಆತೆ ಮಲ್ಪುನತ್ತು ಕಾಂಡೆ ಲಕ್ಕದು 5 ಗಂಟೆಗೆ ದುಬಾಯ್ದು ಬತ್ತು ಒಂದ ಸಮಯ ಉಪ್ಪುನಾಥ ಸಮಯ ಮುಟ್ಟಲ್ಲ ಕಾಂಡೆ 5 ಗಂಟೆಗೆ ಲಕ್ಕದು ಕೆಲವು ವಾಲಂಟಿಯರ್ಸ್ ನಾನು ಸೇರ್ಪಾದು ಏರು ವಾಕಿಂಗ್ ಪೋನಾಗ ಏರು ದೈ ದೆಪ್ಪುರು ಏರು ಅಕ್ಕಲು ಪೂ ಕೊಯ್ಪೇರು ಪನ್ನಾಗ ಅವೇನು ವಿಡಿಯೋ ಮಲ್ತದು ಆತು ಒಂಜಿ ಕ್ಯಾರ್ಗೆ ತೊನೊಂದುಲ್ಲೇರು ಅಪ್ಪಗ ನಮ್ಮ ಮಂಗಳೂರದ ಪ್ರಜೆಕುಲ ನಮ್ಮದ ಲೈಕ್ ನಮ್ಮ ಡ್ಯೂಟಿ ಇಜ್ಜ ಕಾಲಿನ ಅಂಕುಪ್ಪನಕ್ಲುಂಟು ಕೈ ಜೋಡಿಸಾದಕ್ಲೆ ಬೆಂಬಲ ಸೋಪಾನ ಇತ್ತ ಬಹುಶಃ ಮುಖ್ಯ ಪನ್ನಗ ನೆಟ್ಟು ದಾದ ಬನ್ನ ಜನಕ್ಲಿಗೆ ಪರಿಸರ ಪ್ರಜ್ಞೆ ಬೋಡು ಒಂಜಿ ಅವು ಸೌಂದರ್ಯ ಪ್ರಜ್ಞೆ ಬೋಡು ಪರಿಸರ ಪ್ರಜ್ಞೆ ಬೋಡು ಅಕುಲು ಬತ್ ನಡ್ನಾಗ ನಮ್ಮವೆನ್ನು ದೈ ದಪ್ಪರೆ ಬಲ್ಲಿ ಪೂ ದಪ್ಪರೆ ಬಲ್ಲಿ ನಮ್ಮ ಮಂಗಳೂರು ಒಂಜಿ ವಿದೇಶಿಯರ್ನ ದೃಷ್ಟಿಡು ಮಂಗಳೂರಿಗೆ ಒಂಜಿ ಪುದರುಂಡು ವಿದೇಶಿಯರ್ನ ದೃಷ್ಟಿಡ್ಲ ನಮ್ಮ ಮಂಗಳೂರಿಗೂ ಒಂಜಿ ಪ್ರಾಮುಖ್ಯತೆ ಕೊರಡು ಐಕ್ ನಮ್ಮ ಮಾತ ಕೈ ಜೋಡಿಸವನ ಭಾರಿ ಅಗತ್ಯ ಅಂಚಾದ ಎಂಗುಲು ಮಾತಿರ್ಲ ಉತ್ಸಾಹಡು ಕೆಲದೊಕ್ಲಿಗೆ ಸಂಡೆ ಕೆಲಸ ಒಪ್ಪುಡು ಆಂಡಲ ಸಮಯ ತಿಕ್ಕನಾಗ ಮಾತಿರ್ಲ ಬತ್ತು ಸೇರ್ಪಾವಿರು ಎಲ್ಲೋ ಜೋಕುಲ್ಲ ಮಹಿಳೆಯರು ಪುರುಷರು ಮಾತಿರ್ಲ ಬತ್ತು ನೆಟ್ಟು ಕೈ ಜೋಡಿಸಾವಿರು ಯಾನು ಈತೇಕೆಯನ್ನು ನಮ್ಮ ಮಂಗಳೂರು ನಗರದ ಸಾರ್ವಜನಿಕರ ಈತೇಕೆಯನ್ನು ಅಕುಲು ದುಬಾಯ್ದು ಬತ್ತು ಮಲ್ಪುನ ಈ ಪ್ರಯತ್ನಗೂ ನಮ್ಮ ಮಾತೆಲ್ಲ ಸಪೋರ್ಟ್ ಮಂತದ್ದು ಅವೇನು ಏರ್ಲ ಗಿಡ ಪಲ್ಪಂದೆ ಏರ್ಲ ಪೂ ದೆಪ್ಪಂದೆ ಐಕ್ ಸಹಕಾರ ಕೊರಡು ಪನ್ಪಿ ನಾನು ಮಂಗಳೂರದ ಜನ ತಡ ಈತೆ ಯಾನ್ಕೇನೊನ್ನು ಎಂಕಲ್ ಮಣ್ಣಗುಡ್ಡ ನಿವಾಸದಾಗಲು ಒಟ್ಟಾದ ಜೂನ್ 1 ನಮ್ಮ ಲೋಕೇಶ್ ಪುತ್ರಲ್ಲ ದುಬಾಯ್ ಬರ್ತದೆ ಮುಲ್ಪ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಸ್ಟಾರ್ಟ್ ಮಲ್ತದೆ ಅವ್ರನ್ನ ಫಸ್ಟ್ ಇನಾಗ್ರಲ್ ಪ್ರೋಗ್ರಾಮ್ ಲೇಡಿ ಹೇಳ್ದು ಮಲ್ತಿರ್ತಾರೆ ಐಟಿಡ್ಬೇಕ ಪ್ರತಿ ಆದಿತ್ಯವಾರ ಕಾರಣ ಆಜರ ಎಲ್ಲರ ಗಂಟೆಗೆ ಪೂರ ಎಲ್ಲಿಡ್ ಬತ್ನ ಮಲ್ಲಾಡ್ ಬತ್ನ ಕಾಲೇಜ್ ಸ್ಟೂಡೆಂಟ್ ಮಕ್ಕಳು ಸಮೇತ ಬರ್ತದೆ ಎಂಕಲ್ 10 ಗಂಟೆ ಮಟ್ಟ ಎಂಕಲ್ ಈ ಕಾರ್ಯೋಡು ಎಂಕಲ ಸ್ವಲ್ಪ ಇನ್ವಾಲ್ವ್ ಮಲ್ತದೆ ಪೂರಾಗಲಿ ಎಂಕಲೆಂತದ್ದು ಒರಿ ಜಾಯ್ನ್ ಆದ ಎಂಕಲೆಂತ ಫ್ಯಾಮಿಲಿ ಗ್ರೋ ಒಂದುಂಡು ಮೀನ್ 200-250 ವಾಲಂಟಿಯರ್ ಆಗಲಿ ಆತಿರ ಆಲ್ರೆಡಿ ಕೆಲವರು ಬರ್ಪೇರು ಕೆಲವರು ಬರ್ಸತ್ತಲ್ಲ ರೈನ್ ಕೋಡ್ ಪಾಡ್ದ ಸಮೇತ ಆಗಲಿ ಪಾಪ ಆಗಲ್ಲ ಕಾಂಟ್ರಿಬ್ಯೂಷನ್ ಕೊರೊಂದುಲ್ಲೇರು ಅಂಚದ ಎಂಕ್ಲು ದಾದ ರಿಕ್ವೆಸ್ಟ್ ಮಲ್ಪ ಮಣ್ಣಗ ಮ್ಯಾಂಗ್ಳೂರು ಜನತಾಡ ದಯದೀದು ಎಂಕ್ಲು ಮಲ್ತನ ಈ ಸೌಂದರ್ಯ ನಿಗ್ಲ ಒಂಚೂರು ಕೈ ಗೂಡಾಡ್ದಂಡ ಭಾರಿ ಎಡ್ಡೆತ್ತಂಡು ಅತ್ತಂದ ಪೂ ಆಪಿನ ದೇಗ ಬಣ್ಣಗ ಅಂದ ದೇವರಿಗೆ ಪೂ ಬೋಡು ಆಂಡಲ ಒಂಜಿ ಪೂ ಒಂಜಿ ತಾಯಿ ನಾಡಿಡ ಪೂ ಬತ್ತಿನ ತೂವನಗ ಪೋನ ಬನ್ನ ಏತು ಖುಷಿಯ ಪಣ್ಣಗ ಅವು ನಡ್ನಗಲೇಗ ಗೊತ್ತು ಅಂಚೆ ಸಾದು ದಯದೀದು ನಿಗಲ ಜನತಾಡ ರಿಕ್ವೆಸ್ಟ್ ಮಲ್ಪಂದು ಆದ ಪಣ್ಣಾಗ ನಿಗಲ್ ಆಯ್ನ ಪೂ ನೈಟ್ ದೆಪ್ಪಂದೆ ಅವೇನು ನಂಗೆ ಬಾಕಿದಾಗಲೆಲ್ಲ ಒಂಜಿ ಸೌಂದರ್ಯ ಕೊರ್ಪೇನು ಒರ್ಪದು ನಿಗಲು ದಯದೀದು ಎಂಗ್ಲ ಕಾರಣಂತ ವಾಲಂಟಿಯರ್ನಾಗಲ ಪಾಡ್ದಾರೆ ಪುತ್ರನ್ರು ಆಯ್ನ 7 ಗಂಟೆ ಒಟ್ಟ ಬರ್ಪೇರು ಕೆಲವರಂತ ಆರ್ಗ್ಯುಮೆಂಟ್ಲ ಒಂದುಂಡು ಅಂಚೆ ದಯದೀದು ಪೂ ದೆಪ್ಪಂದೆ ಆ ಪೂ ಇಪ್ಪು ಲೆಕ್ಕ ನನ್ನ ಒಂತ ಪೂಗು ನಿಗ್ಲ ಒಂಜಿ ಕೈ ಜೀಡ್ಸೋದು ಎಂಗಲೊಟ್ಟು ಬತ್ತರ್ನಾಂಡ ಎಂಗಲೆಗ ಒಂಜಿ ಪುತ್ರನ ಸರ್ನ ಅರ್ನ ಆಶೆ ಬಂಡಾಗ 3-4 ಸಾವಿರ ವಾಲಂಟಿಯರ್ ಆವಡು ಒಂದು ನೆವರ್ ಎಂಡಿಂಗ್ ಪ್ರೋಗ್ರಾಮ್ ಒಂದು ಬರ್ಸ ಬಂಡು ಬೊಲ್ಲ ಉಂಡು ದೆಮ್ಮುಂಡು ಇಜ್ಜಿ ಬರ್ಸತ್ತಲ್ಲ ರೈನ್ ಕೋಟ್ ಪಾಡ್ತದ ನಮ್ಮ ವಾಲಂಟಿಯರಲ್ಲಿ ಕೆಲಸ ಮಲ್ತೊಂದುಲ್ಲ ಅಂಚದ ನಿಗ್ಲ ಬತ್ತು ಎಂಗ್ಲ ಕೈ ಜೋಡ್ಸೋದು ಆಯ್ನಾತ ನಮ್ಮ ಈ ಮಂಗಳೂರ್ನು ಆಯ್ನಾತ ಎಂಕಲೆಂಚ ಮ್ಯಾಂಗ್ಳೂರ್ ಬ್ಲೂ ಮುಂದೆ ಎಂಗ್ಲ ಮಲ್ತೊಂದುಲ್ಲ ಆಯ್ನಾತ ನಿಗ್ಲ ಎಂಗ್ಲೊಟ್ಟು ಸಹಕಾರ ಕೊಡ್ದು ಆಯ್ನಾತ ಎಡ್ಡೆ ಮಲ್ಪೋಡು ನಮ್ಮ ಕುಡ್ಲಣ್ಣ ಬಾರಿ ಎಡ್ಡೆ ಪೂರ್ಲು ಮಲ್ಪೋಡು ಪಣ್ಣದು ಎಂಕಲ್ಲ ಆಸೆ ಸಹಕಾರ ದಾದ ಪಣ್ಣಾಗ ಪುತ್ರನ ಪಾಪ ಬರ್ಪೇರು ಓರ ಬರ್ಪೇರು 2 ದಿನ 3 ದಿನ ಇತ್ತಿದ ಎಂಕಲಿಗೆ ಕ್ಲಾಸ್ ಒಂದು ಮಾತು ಕೊಡ್ದು ಟ್ರೈನಿಂಗ್ ಮಾತು ಕೊಡ್ದು ಬರ್ತದು ಪೋಂದುಲ್ಲೇರು ಅಂಚಸಾದ ಅಸಿಸ್ಟೆಂಟ್ ನಿರಂಜನ್ಲೇರು ಅತ್ತಂದು ಅಕ್ಕಲೊಟ್ಟು ನಮ್ಮಡ ಎಂಚಿನ ಆಪುಂಡು ಅಕ್ಕಲಿಗೆ ವಾ ರೀತಿ ಬೋರ್ಡು ಪ್ಲಾಂಟ್ ಬತ್ತಂ ಬರ್ಪ ಮಾಡು ಇಕ್ವಿಪ್ಮೆಂಟ್ದ ಜವಾಬ್ದಾರಿ ಆವಡು
ಜನಕ್ಲಂತೆ ರೋಡು ಅಂತೆ ಟ್ರಾಫಿಕ್ಲ ಉಂಡು ಜೋಕ್ಲ ಮಲ್ಲಗ್ಲಿ ಎಲ್ಲೆಲ್ಲಿ ಕೆಲಸ ಮಲ್ಪನಾಗ ಟ್ರಾಫಿಕ್ ಬಗ್ಗೆಲ್ಲ ನಮ್ಮ ಜಾಗ್ರತೆ ಓದಿಸಿಡಪ್ಪು ಅಂಚೆ ಸಾಧ್ಯ ನಮ್ಮಂತ ಓವರಾಲ್ ಪೂರ ಬಗ್ಗೆ ಇಕ್ವಿಪ್ಮೆಂಟ್ ಬಗ್ಗೆ ಉಂಡು ಪ್ಲ್ಯಾಂಟ್ ಬಗ್ಗೆ ಉಂಡು ಇವನ್ ನನ್ನ ಎಂಕ್ಲು ಅಫ್ಕೋರ್ಸ್ ಬರ್ಸ ಟೈಮ್ಲ ಒಂದು ಇಲ್ಲೆರಡು ಕ್ಯಾನ್ಡ್ ಆಯ್ಕೆ ನೀರು ಪಾಡಿನ ವ್ಯವಸ್ಥೆ ಎಲ್ಲ ಸ್ಪ್ರಿಂಕ್ಲರ್ದ ಬಗ್ಗೆ ಪಾತಾಡ್ದ ಆಂಡಲ್ಲ ಅವಿನ ತಾಯಿ ನಡಿಬೇಕು ಆಯ್ಕೆ ನೀರು ಪಾಡಿನ ದಾದ ಜವಾಬ್ದಾರಿಲ್ಲ ನಮ್ಮೆಲ್ಲ ವಹಿಸ್ಕೊಂಡು ಅಂಚೆ ನಿಗ್ಲ ಪೂರಾಗ್ಲ ಮುಲ್ತ ಒಟ್ಟಾರದಾಗಲಿ ಎಂಕ್ಲೆ ಒಟ್ಟು ಕೈ ಕೂರ್ಸೋದು ಆಯ್ಕೊಂತ ನೀರು ಪಾಡ್ನ ಪತ್ತು ಅವಿನ ಕ್ಲೀನ್ನೆಸ್ ಏರ ತೈ ಪೂ ಕೊಯ್ಯನ್ ಲೆಕ್ಕಲ್ಲ ಅವಿನ ತೂಪಿನ ಜವಾಬ್ದಾರಿ ನಿಖಲೆಲ್ಲ ಉಂಡು ಅತನೇ ನಂಕ್ಲ ಉಂಟು ಅಂಚೆ ಸಾಧ್ಯ ನಮ್ಮ ಒಂದು ಅಳಿಲ ಸೇವೆ ಮಲ್ತದ್ದು ಪೂರಾಗ್ಲ ಒಟ್ಟಾದು ಮ್ಯಾಂಗ್ಳೂರಿನ ಎಡ್ಡೆ ಮಲ್ಬೇಕಂತ ನಮ್ಮ ಇಂಟೆನ್ಷನ್. ನಿಮ್ಮ ಚಾನಲ್ ಎಲ್ಲ ಕಡೆಗಳಲ್ಲಿ ಇರೋದ್ರಿಂದ ನೀವು ನಿಜವಾಗಿ ತೆಗೆದುಕೊಂಡು ನಮ್ಮೆಲ್ಲರಿಗಿಂತ ಹೆಚ್ಚಿನ ಪಾತ್ರವನ್ನು ನೀವು ವಹಿಸಿಕೊಂಡಿದ್ದೀರಿ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ. ನಾನು ಲಯನ್ಸ್ ಕ್ಲಬ್ ಮಂಗಳೂರು ಮೆಟ್ರೋ ಗೋಲ್ಡ್ ಇದರ ಅಧ್ಯಕ್ಷೆ ಲಯನ್ ಉಮಾರಾವ್. ನನ್ನ ಇಲ್ಲಿ ಪ್ರಾರಂಭವಾದಾಗ ಲೋಕೇಶ್ ಪುತ್ರನವರು ಪ್ರಾರಂಭವನ್ನು ಮಾಡುವಾಗಲೇ ಅವರು ನನ್ನನ್ನು ಕರೆದಿದ್ದರು. ಈ ಸಮುದಾಯಕ್ಕೆ ಬಂದಾಗ ನಿಜವಾಗಿ ಅವರ ಕೆಲಸವನ್ನು ನಿಜವಾಗಿ ಮೆಚ್ಚಲೇಬೇಕು. ಅವರು ಎಷ್ಟೊಂದು ದುಡಿತಾರೆ ಅಂತ ಹೇಳಿದರೆ ಇದೊಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಅವರು ಏರ್ಪಡಿಸ್ತಾರೆ. ಅಲ್ಲಿದ್ದು ಕೂಡ ಇಲ್ಲಿಯ ನಮ್ಮ ಸಂಸ್ಕೃತಿಯ ಬಗ್ಗೆ ಸಹ ಅವರು ತುಂಬ ಆಸಕ್ತಿ ವಹಿಸ್ತಾರೆ. ಅವರ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ಹೆಚ್ಚಿಗೆ ಬರ್ತೇನೆ. ಇವರು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅವರ ಪತ್ನಿ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ತುಂಬ ಭಾಗವಹಿಸ್ತಾರೆ. ಅದನ್ನು ನೋಡಲಿಕ್ಕೆ ನನಗೆ ತುಂಬ ಇಷ್ಟ ಆಗ್ತದೆ. ಯಾಕಂದರೆ ಪಲ್ಲಿದ್ದರೂ ಕೂಡ ತನ್ನ ಊರು, ತನ್ನ ಸಂಸ್ಕೃತಿ, ಈ ಸಂಸ್ಕೃತಿಯನ್ನು ಪ್ರಸಾರ ಮಾಡೋದ್ರಲ್ಲಿ ಅವರ ಪಾತ್ರ ಎಷ್ಟು ಅಂತ ನನಗೆ ನೋಡಿದಾಗ ಅಲ್ಲಿದ್ದು ಮಾಡ್ತೇವೆ, ಇಲ್ಲಿದ್ದ ನಾವು ಮಾಡ್ತಾ ಇಲ್ಲ ಅಂತ ಹೇಳುವಂಥ ಬೇಸರ ಆಗ್ತದೆ. ಅವರ ಜೊತೆಗೆ ಕೈ ಜೋಡಿಸ್ತಾರೆ ನಮ್ಮ ರಂಜನ್. ಯಾಕಂದರೆ ನಾವು ಯಂಗ್ಸ್ಟರ್ಸು ನಮಗೆ ಅತಿ ಅಗತ್ಯ. ರಂಜನ್ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಎಲ್ಲರಿಗೆ ಫೋನ್ ಮಾಡೋದು, ಫೋಟೋ ತೆಗೆಯೋದು, ಸ್ಟಾಫ್ ಕಳಿಸ್ಕೊಡೋದು, ಮತ್ತು ಪ್ರತಿಯೊಂದಲ್ಲಿ ತಾನೇ ಮುಂದಕ್ಕೆ ನಿಲ್ತಾನೆ. ಯಾಕಂದರೆ ಇವರು ಪ್ರತಿದಿನ ನಿಲ್ಲಕ್ಕೆ ಆಗದಿದ್ದರೂ ರಂಜನ್ ಅತಿ ದೊಡ್ಡ ಪಾತ್ರ ವಹಿಸ್ತಾನೆ. ಇಂತಹ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದೇ ಆದರೆ ಅದು ಖಂಡಿತ ಈ ಕಾರ್ಯಕ್ರಮ ಯಶಸ್ವಿ ಆಗೋದ್ರಲ್ಲಿ ಸಂಶಯ ಇಲ್ಲ. ನಮ್ಮ ಲಯನ್ಸ್ ಸದಸ್ಯರನ್ನು ನಾನು ಕಳಿಸಿದ್ದೇನೆ. ಕೆಲವೊಮ್ಮೆ ಅವರು ನನ್ನ ಫೋಟೋ ತೆಗೆದು ಚಾನಲಿಗೆ ಹಾಕಿ ಹೊರಗೆ ಹಾಗೆ ಹೇಳಿದಾಗ ಇದು ಪ್ರಸಾರವಾದಾಗ ನಮ್ಮ ಮೆಂಬರ್ಸ್ ಓನ್ ಇಂಟ್ರೆಸ್ಟಲ್ಲಿ ಇಲ್ಲಿಗೆ ಬರ್ತಾರೆ. ಯಾಕಂದರೆ ಅವರು ನಾವು ಸರ್ಕ್ಯುಲೇಷನ್ ಮಾಡ್ಬೋದು, ಗೊತ್ತಾಗೋದಿಲ್ಲ. ಆದರೆ ನಿಮ್ಮಂಥ ಚಾನೆಲ್ನವರು ಇಂಥ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದೇ ಆದರೆ ಖಂಡಿತ ಇದು ಸಕ್ಸಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲದೆ ನಾನು ಮಣ್ಣಗುಡ್ಡೆ ಗುರ್ಜಿ ಸಮಿತಿಯ ಸದಸ್ಯ ಕೂಡ, ಮಹಿಳಾ ಘಟಕ ಎಲ್ಲ ಇದೆ, ಅವರನ್ನು ಇದಕ್ಕೆ ಇನ್ವಾಲ್ವ್ ಮಾಡಿದ್ದೇನೆ. ಈ ಸಲ ಬಂದಿಲ್ಲ ಅವರು. ಆದರೆ ಪ್ರತಿ ಸತಿ ಆದಿತ್ಯವಾರ ಇಲ್ಲಿ ಇದು ಕಾರ್ಯಕ್ರಮ, ಪ್ರತಿ ಆದಿತ್ಯವಾರ ಒಮ್ಮೆ ಗಿಡ ನೆಟ್ಟು ಫೋಟೋ ಕೊಟ್ಟು ಪೇಪರಿಗೆ ಕೊಡೋ ಕಾರ್ಯಕ್ರಮ ಅಲ್ಲ ಇದು ಪ್ರತಿ ಆದಿತ್ಯವಾರ ನಡೀತಾ ಉಂಟು. ಬೆಳಗ್ಗೆ 7 ಗಂಟೆಗೆ ಎಲ್ಲರೂ ಇಲ್ಲಿ ಸೇರ್ತಾರೆ. ಅವರು ತಮ್ಮ ಇದರಿಂದ ಎಲ್ಲರನ್ನೂ ಸೇರಿಸ್ತಾರೆ. ಅಲ್ಲಿ ಸೇರಿಕೊಂಡು ನಾವೆಲ್ಲರೂ ದುಡಿತೇವೆ. ಸಾರ್ವಜನಿಕ ಪ್ರತಿಯೊಬ್ಬರು ಸೇರ್ತಾರೆ. ಮಣ್ಣಗುಡ್ಡೆ ಗುರ್ಜಿಯ ಸಮಯದಲ್ಲಿ ಇಲ್ಲಿ ಹೂವು ಅರಳಿದರೆ ಅದು ನೋಡೋದಕ್ಕೆ ತುಂಬ ಅಂದ. ಆದ್ದರಿಂದ ಮಣ್ಣಗುಡ್ಡೆ ಗುರ್ಜಿಯ ಸಮಿತಿಯನ್ನು ನಾವು ಇದಕ್ಕೆ ಸೇರಿಸಿದ್ದೇನೆ. ಅಲ್ಲಿಯ ಮೀಟಿಂಗ್ನಲ್ಲಿ ಹೇಳಿದಾಗ ಅಲ್ಲಿ ಕೂಡ ಒಂದು ಪ್ರಸ್ತಾವ ಬಂದಿತ್ತು, ನಾನು ಇಲ್ಲಿ ಗಿಡ ಎಲ್ಲ ನೆಡಬೇಕು ಅಂತ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಈಗಾಗಲೇ ನಮ್ಮ ಲೋಕೇಶ್ ಪುತ್ರನವರು ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ, ನೀವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಅಂತ ಹೇಳಿದಾಗ ತಾವು ತಮ್ಮನ್ನು ಯಾರೂ ಗುರುತಿಸಿಕೊಳ್ಳೋದಿಲ್ಲ, ಅವರಷ್ಟಕ್ಕೆ ಬರ್ತಾರೆ, ಈ ಕಾರ್ಯಕ್ರಮಕ್ಕೆ ಸೇರ್ತಾರೆ, ತಮ್ಮ ಕೈಲಾದ ಸಹಾಯವನ್ನು ಅವರು ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಇದರಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಉಂಟು. ಆದ್ದರಿಂದ ಅದು ಎಲ್ಲರಿಗಿಂತ ಹೆಚ್ಚು ನಾನು ನಿಮ್ಮನ್ನೇ ಹೇಳ್ತೇನೆ, ಚಾನಲ್ನವರ ಪಾತ್ರ ಬಹಳ ಉಂಟು. ಯಾಕೆ ಚಾನಲ್ ತುಂಬ ಬೇಕು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಅವರು ಯಾವ ರೀತಿಯಾದಂತಹ ಮಂಗಳೂರನ್ನು ಸ್ವಚ್ಛ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮಂಗಳೂರು ಇನ್ ಬ್ಲೂಮ್ ಎನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನೋಡ್ಕೊಂಡು ಬರೋಣ.
ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಪುತ್ರನವರು ಸಾಧಾರಣ ಒಂದು 3 ತಿಂಗಳಿಂದ ನಮ್ಮ ಮಂಗಳೂರನ್ನು ಹಸಿರು ಮಾಡಬೇಕೆಂದು ಅವರ ಒಂದು ಮನಸ್ಸಿನಲ್ಲಿ ಇದೆ. ಏಕೆಂದರೆ ಅವರೇನೆಂದರೆ ಅಲ್ಲಿ ದುಬೈಯಲ್ಲಿ ನೋಡಿ ಅವರಿಗೆಲ್ಲ ಅಲ್ಲಿ ಹಸಿರಾಗಿದೆ. ಅದೇ ರೀತಿ ನಾವೀಗ 3 ತಿಂಗಳಿಂದ ಬೆಳಿಗ್ಗೆ 7 ಗಂಟೆಗೆಲ್ಲ ಬಂದು ಕೆಲಸ ಮಾಡ್ತಾಯಿದ್ದೇವೆ. ಅದಲ್ಲದೆ ನಾವು ಟೌನ್ ಹಾಲ್ ಹತ್ತಿರ ರಾಜಾಜಿ ಪಾರ್ಕ್ ಅಲ್ಲಿ ಸಹ ಮಾಡಿದ್ದೇವೆ. ಅದಲ್ಲದೆ ನಾವು ಸೈಂಟ್ ಆ್ಯನಿಸ್ ಕಾಲೇಜಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ನಮ್ಮ ಏನಂದರೆ SS ನಾಯಕರು ಸಹ ಬಂದಿದ್ದರು. ಆ ದಿವಸ ಅಲ್ಲಿ ಮಕ್ಕಳಿಗೆಲ್ಲ ಪಾಠ ಎಲ್ಲ ಹೇಳಿ ಹೇಗೆ ಗಿಡ ನೆಡುವುದು ಅದರ ವಿಷಯ ಸಮೇತ ಹೇಳಿ ಅವರ ಮಕ್ಕಳಿಗೆ ಸಮೇತ ನಾವು ತುಂಬ ಗಿಡವನ್ನು ಕೊಟ್ಟಿದ್ದೇವೆ. ಅದು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರ ಕಾರಣದಿಂದಲೇ ನಾವೆಲ್ಲ ಕೆಲಸ ಮಾಡ್ತಾ ಉಂಟು. ಅದಲ್ಲದೆ ಕಾಸ್ಟಿಟ್ನಲ್ಲಿರುವ ದಯಾನಂದ ಪೈ ಮತ್ತು ಸತೀಶ್ ಪೈ ಆ ಕಾಲೇಜಿಗೆ ಸಹ ಹೋಗಿ ನಮ್ಮ ರಂಜನ್ ಶೆಟ್ಟರು ಸಹ ಬಂದಿದ್ದರು ಮತ್ತು ತುಂಬ ಜನ ಬಂದಿದ್ದರು. ಅಲ್ಲಿ ಮಕ್ಕಳು ಒಂದು ಸಾಧಾರಣ ಒಂದು 400 ಜನ ಮಕ್ಕಳಿದ್ದರು. ಆ ಮಕ್ಕಳಿಗೆ ಗಿಡ ನೆಡುವುದು ಹೇಗೆ ಆ ಕಾರ್ಯಕ್ರಮ ಸಹ ನಮ್ಮ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರ ವತಿಯಿಂದಲೇ ನಾವು ಮಾಡಿದ್ದೀವಿ. ಅದಲ್ಲದೆ ನಾವು ತುಂಬ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಅದೆಲ್ಲ ನಮ್ಮದು ಅಧ್ಯಕ್ಷರಿಂದ ಕಾರಣ ಅವರಿಗೆ ನಿಜವಾಗಿ. ಅದಲ್ಲದೆ ನಮ್ಮ ಕುಡ್ಲ ಚಾನಲ್ ನೀವು ಇಲ್ಲಿ ಬಂದು ಇದನ್ನು ಪ್ರಸಾರ ಮಾಡಿದ್ದಕ್ಕೆ ಜನರು ತುಂಬ ಜನ ಕೇಳ್ತಾ ಇದ್ದಾರೆ. ಏನಂದರೆ ಇಲ್ಲಿ ಸಹ ತುಂಬ ಜನ ಬಂದರು. ಏನಂದರೆ ಅದು ಅವರು ನಮ್ಮ ಕುಡ್ಲದ ಚಾನಲ್ ಅವರು ಅದು ಮಾಡಿದ ಭಾರಿ ಒಂದು ಸಂತೋಷ. ಹೌದು, ಲೀಲಾಕ್ಷ ಕರ್ಕೇರ್ ಅವರು ನಾನು ಸಾಧಾರಣ ಒಂದು 10-15 ವರ್ಷದಿಂದ ನನಗೆ ಪರಿಚಯ. ಅವರು ಇವತ್ತು ಬಂದು ಅದಲ್ಲದೆ ನಮ್ಮ ಜೂನ್ 2 ಅಲ್ಲಿ ಉದ್ಘಾಟನೆ ಆದಾಗ ಆ ಲೀಲಾಕ್ಷ ಕರ್ಕೇರ್ ಅವರು ಬಂದಿದ್ದಾರೆ. ರಾಮಕೃಷ್ಣ ಆಶ್ರಮದ ಸ್ವಾಮಿಗಳು ಸಹ ಬಂದಿದ್ದಾರೆ. ಅವರು ಸಹ ಒಂದು ತುಂಬ ಮಾತಾಡಿದ್ದಾರೆ. ಆ ಫಾದರ್ ಸಹ ಬಂದಿದ್ದಾರೆ. ಆದ್ದರಿಂದ ಮತ್ತು ನಮ್ಮ SS ನಾಯಕರು ಸಹ ಹೇಳಿದ್ದಾರೆ ನಮ್ಮ ಮಂಗಳೂರನ್ನು ನಾವು ಇದನ್ನು ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾ ಇರ್ತೇವೆ. ಅದು ಹೇಗೆ ಹಸಿರು ಮಾಡೋದು ವಿಷಯ ಎಲ್ಲ ಅವರು ತಿಳಿಸಿದ್ದಾರೆ. ಆದ್ದರಿಂದ ನಮ್ಮ ಕುಡ್ಲ ಚಾನಲಿಗೆ ನಮ್ಮ ಮಂಗಳೂರು ವತಿಯಿಂದ ಅದು ಸಹ ನಾನು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದೆ. ಆಮೇಲೆ ಈಗ 7 ವರ್ಷ ಆಯಿತು ರಿಟೈರ್ಡ್ ಆಗಿದ್ದೇನೆ. ಅದರ ತೋಟಗಾರಿಕೆ ಸಂಘದಲ್ಲಿ ಸಹ ಟ್ರೆಜರ್ ನಾನು ತುಂಬ ಸಂಘದಲ್ಲಿ ಇದ್ದೇನೆ. ಅದಲ್ಲದೆ ನಮ್ಮ ಪುತ್ರನಿಗೆ ಸಹ ಗೊತ್ತುಂಟು, SS ನಾಯಕರು ಸಹ ಗೊತ್ತುಂಟು. ಆದ್ದರಿಂದ ನಮ್ಮ ಕುಡ್ಲನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಾವೀಗ ಎಲ್ಲ ವಾಲಂಟಿಯರ್ಸ್ ಇದ್ದಾರೆ, ಅಂದರೆ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ಹೆಂಗಸರಿದ್ದಾರೆ, ಎಲ್ಲ ರಿಟೈರ್ಡ್ ಪರ್ಸನ್ಸ್ ಇದ್ದಾರೆ. ಅಂಥವರೆಲ್ಲ ಈಗ ಜಾಯ್ನ್ ಆಗ್ತಿದ್ದಾರೆ. ನಮಗೆ ಎಲ್ಲರೂ ಬೇಕು, ಮಕ್ಕಳು ಸಹ ಬೇಕು, ಹಿರಿಯರು ಸಹ ಬೇಕು, ಸಹಕಾರ ಎಲ್ಲರದ್ದು ಬೇಕು. ಯಾಕಂದರೆ ನಮಗೆ ಅವರದ್ದು ಎಂತಾದರೂ ಅವರ ಒಪಿನಿಯನ್ ಇದ್ದರೆ ನಮಗೆ ಶೇರ್ ಮಾಡ್ಬೋದು. 2-3 ಕಾಲೇಜಲ್ಲಿ ನಾವು ಈಗಾಗಲೇ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಸಹ ಹೆಚ್ಚಿನ ಕಾರ್ಯಕ್ರಮ. ನಮ್ಮ ಟಾರ್ಗೆಟ್ ಬಂದು 3000 ವಾಲಂಟಿಯರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಈ ಕಾರ್ಯಕ್ರಮ 1-2 ವರ್ಷ ನಡೆಯುವ ಕಾರ್ಯಕ್ರಮ ಅಲ್ಲ, 3 ವರ್ಷ ಸತತ 3 ವರ್ಷ ನಡೆಯುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇನ್ನೂ ಮ್ಯಾಂಗ್ಳೂರು ಅರಳಬೇಕು. ಮ್ಯಾಂಗ್ಳೂರು ಅರಳಿ ಇಲ್ಲಿ ಸುಮ್ಮನೆ ಕೊಟ್ಟ ಟಾಪಿಕ್ ಅಲ್ಲ. ಮಂಗಳೂರನ್ನು ಸುಂದರಗೊಳಿಸಬೇಕಂತ ಹೇಳಿ ನಾವು ಈ ಟಾಪಿಕನ್ನು ಕೊಟ್ಟದ್ದು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್. ಅದರ ಪ್ರಕಾರವೇ ನಮ್ಮ ಮಂಗಳೂರು ಇನ್ನೂ ಸಹ ಅರಳಬೇಕು. ಮುಂದೆ ನಾವು ಮರಗಳನ್ನು ಸಹ ನಡುವ ಪ್ಲ್ಯಾನಲ್ಲಿ ಇದ್ದೇವೆ. ನಮಗೆ ಉಡುಪಿಯಲ್ಲಿ ಸಹ ಒಂದು ದಿವಸದ ಪ್ರೋಗ್ರಾಮ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ. ಅದು ಕೂಡ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ತೇವೆ. ಎಲ್ಲರೂ ನಮಗೆ ಮಾಧ್ಯಮ ಮುಖಾಂತರ ನಮಗೆ ಸಹಕಾರ ನಮಗೆ ಎಲ್ಲರಿದ್ದು ಬೇಕು. ವಾಟ್ಸಪ್ ಆಗಿರ್ಬೋದು, ಇನ್ನು ಯೂಟ್ಯೂಬಲ್ಲಿ ಸಹ ನಾವು ಒಂದು ಪೇಜ್ ಕ್ರಿಯೇಟ್ ಮಾಡಿ ಅದರಲ್ಲಿ ಸಹ ಪ್ರಚಾರ ಮಾಡ್ತೇವೆ. ಇನ್ಫಾರ್ಮೇಷನ್ ಎಲ್ಲ ನಮ್ಮ ಮಂಗಳಕ್ಕನಿಗೆ ಹೇಳ್ತೇವೆ, ಅವರೆಲ್ಲ ಟೈಪ್ ಮಾಡಿ ಕಳಿಸ್ತಾರೆ. ಅದೇ ರೀತಿ ಎಂತಾದರೂ ಐಟಮ್ ಬೇಕಿದ್ದರೆ ನಮ್ಮ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಸರ್ ಹತ್ರ ಹೇಳಿದೆ ಆಯಿತು ಎಲ್ಲ. ಮತ್ತು ಅದೇ ರೀತಿ ನಾವು ಗಿಡಗಳನ್ನು ಈಗ ನರ್ಸರಿಯಲ್ಲಿ ನಾವು ಎಲ್ಲ ತರಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಎಲ್ಲ ವಾಲಂಟಿಯರ್ಸ್ ಸಹಕಾರದಿಂದ ಎಲ್ಲ ಬ್ರಾಂಚಸ್ ತಂದು ಅದರಿಂದ ನಮ್ಮ ವಾಲಂಟಿಯರ್ಸೇ ಸ್ಯಾಪ್ಲಿಂಗ್ಸ್ ಮಾಡ್ತಾಯಿದ್ದಾರೆ. ಅಂದರೆ ಕಟ್ಟಿಂಗ್ಸ್ ಮಾಡಿ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಅತಿಥಿಗಳು ತುಂಬ ಜನ ಬರ್ತಾರೆ ವಿಸಿಟ್ ಕೊಡಲಿಕ್ಕೆ, ತುಂಬ ಜನ ಬೇರೆ ಬೇರೆ ಊರಿಂದ ಬರ್ತಾರೆ. ಆದಷ್ಟು ನಮ್ಮ ಗಿಡಗಳನ್ನು ಜಾಗೃತಿಯಿಂದ ರಕ್ಷಿಸಬೇಕು. ಪ್ರತಿ ಸಂಡೇ 7:30ರಿಂದ 10 ಗಂಟೆ ತನಕ ನಾವು ಇಲ್ಲಿ ಶ್ರಮದಾನ ಮಾಡ್ತೇವೆ. ಅನ್ನೋದು ಸಾಕ್ತದೆ. ನಾವು ಶ್ರಮದಾನ ಮಾಡ್ತೇವೆ. ಎಲ್ಲರೂ ಆದಷ್ಟು ಯಾವ ಸಂಘಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು ನನ್ನಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಪ್ರೋಗ್ರಾಮ್ಗೆ ಆ ಸಂಘ ಸಂಸ್ಥೆಗಳನ್ನು ಸಹ ಜಾಯಿನ್ ಮಾಡ್ತೇವೆ ನಾವು. ನೀವೆಲ್ಲರೂ ನೋಡ್ತಾ ಇದ್ದೀರಿ, ನಮ್ಮ ಮಂಗಳೂರು ನಮ್ಮ ಹೆಮ್ಮೆ. ಈ ಒಂದು ನಿಟ್ಟಿನಲ್ಲಿ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಇದರ ಸಂಸ್ಥಾಪಕರಾದಂತಹ ಶ್ರೀಯುತ ಲೋಕೇಶ್ ಪುತ್ರನವರು
ಮತ್ತು ಎಲ್ಲ ಅವರ ಟೀಮ್ ಅಥವಾ ಒಂದು ಸಂಘಟನೆ ಅಂತ ಹೇಳ್ಬೋದು ಮಂಗಳೂರನ್ನು ತುಂಬ ಸುಂದರ ಮಾಡಬೇಕು, ಮಂಗಳೂರನ್ನು ಸ್ವಚ್ಛವನ್ನಾಗಿ ಮಾಡಬೇಕು, ಈ ಒಂದು ದೃಷ್ಟಿಯಲ್ಲಿ ಈ ಒಂದು ಕಾರ್ಯ ನಡೀತಾ ಇದೆ. ಇದು ನಮಗೆಲ್ಲರಿಗೊಂದು ಹೆಮ್ಮೆಯ ವಿಷಯ. ಮಂಗಳೂರಿನಲ್ಲಿ ಅನೇಕ ವಿಷಯಗಳಿದೆ, ಬ್ಯಾಂಕಿಂಗ್ ಇದೆ, ಸ್ಪೋರ್ಟ್ಸ್ ಇದೆ, ಮತ್ತು ಎಜುಕೇಷನ್ ಸೊಸೈಟೀಸ್ ಇದೆ. ಆದರೆ ಈ ಮಂಗಳೂರನ್ನು ನಾವು ಇನ್ನೂ ಸುಂದರವನ್ನಾಗಿ ಹೇಗೆ ಮಾಡ್ಬೋದು ಅಂಥೇಳಿ ಈ ಒಂದು ಹೆಜ್ಜೆಯನ್ನಿಟ್ಟದ್ದು ಗಿರಿಜಾ ಚಾರಿಟಬಲ್ ಟ್ರಸ್ಟ್ನವರು ಅತ್ಯಂತ ಶ್ರೇಷ್ಠ ಕೆಲಸವಾಗಿದೆ. ನಮಗೆಲ್ಲರಿಗೂ ಮಂಗಳೂರಿನವರಿಗೆ ಇದೊಂದು ತುಂಬ ಸಂತೋಷದ ವಿಷಯ. ನಾವೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಾಗಬೇಕು, ಈ ಮಂಗಳೂರನ್ನು ಸುಂದರವನ್ನಾಗಿ ಮಾಡಬೇಕು. ಯಾಕಂತ ಹೇಳಿದರೆ ಇದು ಮಂಗಳಾದೇವಿಯ ಒಂದು ನಗರ, ಮಂಗಳಾದೇವಿಯಿಂದ ಬಂದು ಮಂಗಳೂರು ಅಂಥೇಳಿ. ಆದ್ದರಿಂದ ಮಂಗಳೂರನ್ನು ಇನ್ನೂ ಕೂಡ ಮಂಗಳವನ್ನಾಗಿ ಮಾಡಲಿಕ್ಕೆ ಫಲಪುಷ್ಪಗಳಿಂದ ಭರಿತವನ್ನಾಗಿ ಮಾಡಿ ಸ್ವಚ್ಛವನ್ನಾಗಿ ಮಾಡಿದರೆ ಮಂಗಳೂರಿನ ಪ್ರಜೆಗಳು ಸಂತೋಷವಾಗಿ ಆನಂದವಾಗಿ ಬರಲಿಕ್ಕೆ ವಾಸ ಮಾಡಲಿಕ್ಕೆ ಅತ್ಯಂತ ಒಂದು ಸುವರ್ಣ ಅವಕಾಶ ಎಲ್ಲರಿಗೂ ಒಂದು ಒದಗಿ ಬಂದಿದೆ. ನಾವೆಲ್ಲರೂ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಈ ಒಂದು ಟ್ರಸ್ಟ್ ಏನಿವತ್ತು ಈ ಡಿವೈಡರ್ಗಳ ನಡುವೆ ಗಿಡ ನೆಡುವಂಥದ್ದು ಅಥವಾ ಕ್ಲೀನಿಂಗ್ ಮಾಡುವಂಥ ಏನು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದೆ. ಈ ಒಂದು ಸತತ 12 ವಾರಗಳ ಕಾರ್ಯಕ್ರಮ ಸಾಗ್ತಾನೆ ಬಂದಿದೆ ಮಂಗಳೂರು ನಗರದಲ್ಲಿ. ಅದಕ್ಕೆ ಒಂದಿಷ್ಟು ಯುವಶಕ್ತಿ ಕೂಡ ಪ್ರೇರಣೆ ಆಗಿರುವಂಥದ್ದು. ಯುವಶಕ್ತಿಯವರು ಕೂಡ ಒಂದಿಷ್ಟು ಈ ಲೋಕೇಶ್ ಪುತ್ರನರವರ ಈ ಒಂದು ಮಹತ್ ಕಾರ್ಯಕ್ಕೆ ಇವತ್ತು ಕೈ ಜೋಡಿಸಿರುವಂಥದ್ದು. ಬಹುಶಃ ಮಂಗಳೂರಲ್ಲಿ ಇವತ್ತು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಹಿಂದೆ ಯುವಶಕ್ತಿಯ ಕೈ ಎನ್ನುವಂಥದ್ದು ಸಾಕಷ್ಟು ಮಹತ್ವವಾದ ಪಾತ್ರವನ್ನು ವಹಿಸುವಂಥದ್ದು ನಮಗೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ನಮ್ಮ ಜೊತೆಗೆ ಈ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಸ್ವಯಂ ಸೇವಕರಾಗಿ ಯಾವುದೇ ರೀತಿಯಾದಂಥ ಪ್ರತಿಫಲವನ್ನು ಬಯಸದೆ ದುಡಿಯುವಂಥವರು. ಅಂದರೆ ಪ್ರಮುಖವಾಗಿ ಬೆಳಿಗ್ಗೆ 7 ಗಂಟೆಗೆ ಎದ್ದು ಇಲ್ಲಿ ಬರ್ತಾರೆ, ನಗರವನ್ನು ಕ್ಲೀನ್ ಮಾಡ್ತಾರೆ, ಅಲ್ಲಿ ಗಿಡ ನೆಡ್ತಾರೆ. ಅದು ಅವರು ಪ್ರಮುಖ ಕನಸು. ಅಂದರೆ ಮಂಗಳೂರು ನಗರವನ್ನು ಸ್ವಚ್ಛವಾಗಿಡಬೇಕು, ಶುಚಿಯಾಗಿಡಬೇಕು ಎನ್ನುವಂಥದ್ದು. ಅದೆಷ್ಟು ಮಕ್ಕಳು ಕೂಡ ಬರ್ತಾರೆ. ಅಂದರೆ ಅಪ್ಪ ಬರಬೇಕಾದ್ರೆ ಅವರು ಕೂಡ ಅಪ್ಪ ನಾನು ಬರ್ತೀನಿ, ಅಥವಾ ಅಮ್ಮ ಬರಬೇಕಾದ್ರೆ ಅಮ್ಮ ನಾನು ಬರ್ತೀನಿ ಅಂತ ಅವರ ಹತ್ರನೂ ಈ ಮಕ್ಕಳು ಕೂಡ ಹಠ ಹಿಡ್ಕೊಂಡು ಬರ್ತಾರೆ. ಇಲ್ಲೂ ಕೂಡ ಬಂದು ಅವರು ಕ್ಲೀನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಎಸ್, ನಮ್ಮ ಜೊತೆಗೆ ಒಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಯುವ ಶಕ್ತಿ ಎನ್ನುವಂಥದ್ದು ಪ್ರಮುಖವಾಗುತ್ತೆ. ಅವರನ್ನೇ ಮಾತಾಡಿಸೋಣ. ಮೇಡಮ್ ನಮಸ್ತೆ, ಏನು ಮಾಡ್ಕೊಂಡಿದ್ದೀರಾ ಮತ್ತು ಇಲ್ಲಿ ಎಷ್ಟು ಟೈಮಿಂದ ಈ ಒಂದು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ? ಒಂದು 3 ಮಂತಿಂದ ಬ್ಯೂಟಿಷನ್. ನೀವೇನು ಮಾಡ್ಕೊಂಡಿದ್ದೀರಾ? ಬ್ಯೂಟಿಷನ್. ಏನು ನಿಮಗೆ ಇನ್ಸ್ಪಿರೇಷನ್ ಏನು ಇಲ್ಲಿ ಬಂದು ಕೆಲಸ ಮಾಡೋದು? ಹಸಿರು ಗಿಡ ನೋಡುವಾಗ ತುಂಬ ಆಸಕ್ತಿ ಉಂಟದೆ, ಮತ್ತು ನಮಗೂ ನೆಡುವ ಅಂತ ಇದು ಒಂಥರ ಹುಮ್ಮಸ್ಸು ಅಷ್ಟೆ. ಇಲ್ಲಿ ನಿಮ್ಮ ಮನೆಯಲ್ಲಿ ಸ್ಟೇಟ್ ಬ್ಯಾಂಕ್. ಇನ್ನೊಬ್ರು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು ಮತ್ತು ಏನು ಮಾಡ್ತೀವಿ? ರಶ್ಮಿ, ಫೈನಲ್ ಬಿ ಕಾಮ್ ಸೆಕ್ಷನ್ ಮಾಡಿದ್ದೀನಿ. ಇಲ್ಲಿ ಈ ಗಿರಿಜಾ ಚಾರಿಟೇಬಲ್ ಟ್ರಸ್ಟಿಗೆ ಬರೋದಕ್ಕೆ ಏನು ಇನ್ಸ್ಪಿರೇಷನ್, ಅಥವಾ ಯಾರಾದರೂ ಕರೆದ್ರ, ಫ್ರೆಂಡ್ಸ್ ಥ್ರೂ ಅಲ್ಲಿ ಹೇಗೆ ಬಂದ್ರ? 1 ವೀಕ್ ಬಂದೆ, ಮತ್ತೆ ಆಟೋಮೆಟಿಕ್ ಇಂಟ್ರೆಸ್ಟ್ ಬಂತು, ಹಾಗೆ ಬರ್ತಾ ಇದ್ದೇವೆ ಸಂಡೇ ರೆಗ್ಯುಲರ್ ಆಗಿ. ಇವಾಗ ಎಷ್ಟು ಸಂಡೆಯಿಂದ ಬರ್ತಿದ್ರಿ? ಒಂದು 6-7 ವೀಕ್ಸ್ ಆಯಿತು. ಓಕೆ, ನಮ್ಮ ಜೊತೆಗೆ ಒಬ್ಬರು ಪುಟಾಣಿ ಇದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಹಾಯ್, ಏನು ಮಾಡ್ಕೊಂಡಿದ್ದೀರಿ? Hi, my name is Siddharth and I study in Canara High School CBSE in 7th standard. I am coming here in Girija Charitable Trust, Mangalore in Broome since 3 months. And my home is at Vadiraj Nagar. So I like to do planting, and also since the starting I'm coming over here. ಓಕೆ, ನಾವು ಏನು ಕೇಳಬೇಕಾಗಿರಲಿಲ್ಲ, ಅವರೇ ಎಲ್ಲ ಹೇಳ್ಕೊಂಡು ಬಿಟ್ರು. ಎಸ್, ನಮಸ್ತೆ, ನಿಮ್ಮ ಹೆಸರು ಮತ್ತೇನು? My name is Bindu. I study in 1st PU in Aloysius College. I joined this initiative from past 7 to 8 weeks, and I like this a lot because its initiative is to plant more and more trees and make Mangalore bloom and very good. Even the members of this team is really very helpful. We don't feel like we are strangers, we came from different places. It's like we all are one family and we are working together for a one goal. Who is inspiration for you? Inspiration is like the one who is taking the initiative to do this, and it's really very good because sometimes even we feel even our nature should be good and bloom. ನಮಸ್ತೆ, ನಿಮ್ಮ ಹೆಸರು ಮತ್ತು ವರ್ಷ, ನಾನು 2nd PUC ಕಂಪ್ಲೀಟ್ ಆಯಿತು. ನಾನು ಫಸ್ಟ್ ಟೈಮ್ ಬಂದದ್ದು. ಬರಲಿಕ್ಕೆ ಕಾರಣ ಇವರು ಆಂಟಿ ಮತ್ತು ಅಂಕಲ್. ಹ್ಯಾಪಿ. ಹೇಗಾಗ್ತಿದೆ? ಜಾಲಿ. ಫಸ್ಟ್ ಟೈಮ್ ಅಂದರೆ ಎಕ್ಸ್ಪೀರಿಯನ್ಸ್ ಇನ್ನೂ ಗೊತ್ತಾಗಬೇಕಷ್ಟೆ. ಮನೆಯಲ್ಲಿ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡಿ? ಹಾಂ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಮ್ಮ ಮೇನ್ ಸಪೋರ್ಟ್, ನೆಕ್ಸ್ಟ್ ಆಂಟಿ. ಅಮ್ಮನ ಬರ್ತಾ ಇದ್ದಾರಾ? ಇಲ್ಲ ಅವರು ವರ್ಕ್ ಮಾಡ್ತಿದ್ದಾರೆ, ಹಾಗೆ ಬ್ಯುಸಿ ಇದ್ದಾರೆ, ಹಾಗೆ ನಾನೇ ಜಾಯಿನ್. ಓಕೆ, ಇದು ಯುವ ಶಕ್ತಿಯ ಮಾತು. ಅಂದರೆ
ಬಾಲ್ಯದಲ್ಲಿ ಯಾವ ರೀತಿ ನಾವು ಬೆಳೆಸ್ತೀವೋ ಮಕ್ಕಳನ್ನು ಅದೇ ರೀತಿ ಅವರು ಬೆಳೀತಾ ಹೋಗ್ತಾರೆ ಅನ್ನುವಂಥದ್ರಲ್ಲಿ ಡೌಟ್ ಇಲ್ಲ. ಯಾಕಂತಂದರೆ ಈಗಾಗಲೇ ಅವರ ಮನಸ್ಸಲ್ಲಿ ಒಂದು ಅಚ್ಚೊತ್ತು ಬಿಟ್ಟಿದೆ. ಅಂದರೆ ಸ್ವಚ್ಛ ಭಾರತ ಆಗಬೇಕು ಅಥವಾ ಸ್ವಚ್ಛ ನಮ್ಮೂರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈಗಾಗಲೇ ಆ ಒಂದು ಸಣ್ಣದಾಗಿ ಅವರು ಕನಸನ್ನು ಬಿತ್ತಿರುವಂಥದ್ದು ಅದು ಖಂಡಿತವಾಗಿ ದೊಡ್ಡ ಮರವಾಗಿ ಒಂದು ಒಳ್ಳೆ ಪ್ರತಿಫಲ ಕೊಡೋದರಲ್ಲಿ ಡೌಟ್ ಇಲ್ಲ. ಎಸ್ ವೀಕ್ಷಕರೇ, ನಾವು ನೋಡ್ಕೊಂಡು ಬಂದಿವಿ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ನವರು ಮನ್ನಗುಡ್ಡೆಯಿಂದ ಲೇಡಿ ಹಿಲ್ ತನಕ ಇರುವಂತಹ ಡಿವೈಡರ್ ಮಧ್ಯೆ ಯಾವ ರೀತಿಯಾದಂಥ ಕಂಗೊಳಿಸುವಂಥ ನಿಟ್ಟಿನಲ್ಲಿ ಹೂ ಗಿಡಗಳನ್ನು ಇವತ್ತು ಬೆಳೆಸ್ತಾ ಇದ್ದಾರೆ ಅಥವಾ ನೆಟ್ಟಿದ್ದಾರೆ ಎನ್ನುವಂಥದ್ದು ಅದು ಒಂದಿಷ್ಟು ದಿನ ಹೋದ್ಮೇಲೆ ಅಲ್ಲಿ ಖಂಡಿತವಾಗಿ ಫಲ ಬರುತ್ತೆ. ಅದಕ್ಕೆ ಅವರೇ ಬಂದು ನಿರ್ವಹಿಸ್ತಾರೆ. ಅದೆಲ್ಲವೂ ಕೂಡ ಅವರೇ ಜವಾಬ್ದಾರಿ ವಹಿಸ್ಕೊಂಡಿರುವಂಥದ್ದು. ಅವರ ಪ್ರಮುಖ ಉದ್ದೇಶನೇ ಅದೇ. ಅಂದರೆ ಮ್ಯಾಂಗ್ಳೂರ್ ಇನ್ ಬ್ಲೂಮ್, ಅಂದರೆ ಮಂಗಳೂರಲ್ಲಿ ಒಂದು ರೀತಿಯಾದಂಥ ಸೌಂದರ್ಯತೆ ಮೆರುಗನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಮುಖವಾಗಿ ಇಲ್ಲಿ ಹೂವಿನ ಗಿಡಗಳನ್ನು ಡಿವೈಡರ್ಗಳ ಮಧ್ಯೆ ಅಳವಡಿಸಿರುವಂಥದ್ದು ಅಥವಾ ನೆಟ್ಟಿರುವಂಥದ್ದು. ಅವರು ಪ್ರಮುಖವಾಗಿ ಅವರೊಂದು ಮನವಿ ಮಾಡ್ಕೊಳ್ತಾರೆ ನಮ್ಮ ಮುಂದೆ. ಅಂದರೆ ಇಲ್ಲಿ ಪ್ರಮುಖ ಹಬ್ಬ ಹರಿದಿನಗಳೆಲ್ಲ ಬಂದಾಗ ಅದು ಇಲ್ಲದೆ ಹೋದರೂ ಕೂಡ ಯಾರೋ ಡಿವೈಡರ್ಗಳ ನಡುವೆ ಗಿಡ ನೆಟ್ಟಿರ್ತಾರೆ, ಅಲ್ಲಿ ಹೂವಾಗುತ್ತೆ, ಅದನ್ನು ಹೋಗಿ ತಮ್ಮ ಮನೆಯ ದೇವರಿಗೆ ಇಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ತಮ್ಮ ಮನೆಯ ದೇವರಿಗೆ ಇಡಬೇಕಾದ್ರೆ ಡಿವೈಡರ್ನ ನಡುವೆ ಅರಳಿದಂಥ ಹೂಗಳನ್ನು ಜನ ಹಿಡ್ಕೊಂಡು ಹೋಗ್ತಾರಂತೆ. ಜನ ಒಂದು ಸ್ವಲ್ಪ ಥಿಂಕ್ ಮಾಡಲೇಬೇಕಿದೆ. ಅವರು ಅದನ್ನೇ ಮನವಿ ಮಾಡ್ಕೋತಾರೆ. ನವರಾತ್ರಿ ಹಬ್ಬ ಬಂತು ಅಂತಂದರೆ ಸಾಕು, ನಾವು ನೆಟ್ಟಿರುವಂಥ ಗಿಡದಲ್ಲಿ ಒಂದೇ ಒಂದು ಹೂ ಇರಲ್ಲ. ನಾವು ನೆಡುವಂಥ 10 ಗಿಡ ಏನಿದೆಯಾ ಅದು ಒಂದು ಮಗುವಿಗೆ ಸಮಾನ ಅಂತಾರೆ. ಎಷ್ಟು ಚೆನ್ನಾಗಿದೆ ಅವ್ರ ಮಾತು ನೋಡಿ. 10 ಗಿಡ ಏನು ನೆಡ್ತಾರೆ ಅದು ಒಂದು ಮಗುವಿಗೆ ಸಮಾನ. ಅಂದರೆ ಆ ಮಗುವಿನಷ್ಟೇ ಅವರು ಅದನ್ನು ಪಾಲನೆ ಮಾಡ್ತಾರೆ, ಪೋಷಣೆ ಮಾಡ್ತಾರೆ, ಅದಕ್ಕೆ ನೀರು ಉಣಿಸ್ತಾರೆ, ಅದಕ್ಕೆ ಆಹಾರ ಕೊಡ್ತಾರೆ, ಅದೆಲ್ಲ ಚೆನ್ನಾಗಿ ಬೆಳೆಸ್ತಾರೆ. ಅದನ್ನು ಪ್ರತಿ ವಾರ ಬಂದು ಅದನ್ನು ಮೇಂಟೆನೆನ್ಸ್ ಮಾಡ್ತಾರೆ. ಜೊತೆಗೆ ಪ್ರತಿದಿನ ವಾಕಿಂಗ್ ಹೋಗಬೇಕಾದ್ರೆ ಅದನ್ನು ನೋಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಂದಿಷ್ಟು ಸಂತೃಪ್ತಿಯನ್ನು ಪಡೀತಾರೆ. ನಾವಾದರೂ ಅಷ್ಟೇ ಮಗುವಿನ ನೋಡೋದ್ರ ಮೂಲಕ ಅಥವಾ ಮನೆಯಲ್ಲಿರುವಂಥ ಮಕ್ಕಳನ್ನು ನೋಡೋದ್ರ ಮೂಲಕ ಯಾವ ರೀತಿಯಾಗಿ ಸಂತೃಪ್ತಿಯನ್ನು ಪಡೆಯುತ್ತೇವೋ ಅಥವಾ ಯಾವ ರೀತಿಯಾಗಿ ಖುಷಿ ಪಡುತ್ತೀವೋ ಅದೇ ರೀತಿಯಾದಂಥ ಖುಷಿ ಅವರು ಗಿಡದಿಂದ ಕಾಣ್ತಾರೆ. ಅದಕ್ಕೋಸ್ಕರನೇ ಅದರಲ್ಲಿರುವಂಥ ಆ ತಂಡದಲ್ಲಿರುವಂಥ ಗಿರಿಜಾ ಚಾರಿಟೇಬಲ್ ಟ್ರಸ್ಟಲ್ಲಿ ಯಾರಿದ್ದಾರೆ ಆ ತಂಡದ ಸದಸ್ಯರು ಹೇಳುವಂಥ ಮಾತು, ನಾವು 10 ಗಿಡದಲ್ಲಿ ಒಂದು ಮಗುವನ್ನು ಕಾಣ್ತೀವಿ, ದಯವಿಟ್ಟು ಅದನ್ನು ಕೀಳಬೇಡಿ, ಅದರಲ್ಲಿ ಆಗುವಂಥ ಹೂಗಳನ್ನು ಕೀಳಬೇಡಿ. ನಿಮ್ಮ ಮನೆಯ ದೇವರಿಗೆ ನೀವು ಇಡೋದಕ್ಕೋಸ್ಕರ ಈ ಒಂದು ಡಿವೈಡರ್ ನಡುವೆ ಅರಳುವಂಥ ಹೂಗಳನ್ನು ದಯವಿಟ್ಟು ಕೀಳೋಕೆ ಹೋಗಬೇಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ತಾರೆ, ಮನವಿ ಮಾಡ್ತಾರೆ, ಕೈ ಮುಗಿದು ಕೇಳ್ಕೋತಾರೆ. ಅಂದರೆ ಅವರು ಅಷ್ಟು ಕಷ್ಟಪಟ್ಟಿರ್ತಾರೆ, ಅದರ ಹಿಂದೆ ಅಷ್ಟು ಪರಿಶ್ರಮ ಇರುತ್ತೆ. ಒಂದೊಂದು ಗಿಡಗಳ ಬೆಳವಣಿಗೆ ಹಿಂದೆ ಕೂಡ ಅವರು ಪಟ್ಟಿರುವಂಥ ಶ್ರಮ ಅಗಾಧ ಆಗಿರುತ್ತೆ. ಅವ್ರಿಗೆ ಅದಕ್ಕಿಂತಲೂ ಜಾಸ್ತಿ ಅದರ ಮೇಲೆ ಸಾಕಷ್ಟು ಅವರಿಗೆ ಪ್ರೀತಿ ಇರುತ್ತೆ. ಅಂದರೆ ಅವರು ಬೆಳೆಸಿರುವಂಥ ಗಿಡಗಳಾಗಿರೋದ್ರಿಂದ ಅವರಿಗೆ ಸಹಜವಾಗಿ ಆ ರೀತಿಯಾದಂಥ ಮಮತೆ ಅದರ ಮೇಲೆ ಇರುವಂಥದ್ದು. ಆದ್ದರಿಂದಾಗಿ ಅವರು ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಪ್ರತಿ ಬಾರಿಯೂ ಕೂಡ ಅವರು ಈ ರೀತಿಯಾದಂಥ ಗಿಡಗಳನ್ನು ನೆಟ್ಟಾಗ ಅದರಲ್ಲಿ ಹೂಗಳಾದಾಗ ಇನ್ಯಾರೋ ಮನೆಯವನು ಬಂದು ಅದನ್ನು ತಗೊಂಡು ಹೋಗುವಂಥದ್ದು. ಯಾಕಂದರೆ ಅದಕ್ಕೆ ಸಂಬಂಧಪಡದೆ ಇರೋರೇ ಬಂದು ತಗೊಂಡು ಹೋಗುವಂಥದ್ದು. ಯಾಕಂದರೆ ಇವರು ಮನವಿ ಮಾಡುವಂಥ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂಥ ಕಾರಣ ಏನೂ ಇದೆ. ಯಾಕಂತಂದರೆ ಮ್ಯಾಂಗ್ಳೂರ್ ಇನ್ ಬ್ಲೂಮ್ ಅಂತ ಇಟ್ಕೊಂಡು ಇವರು ಇವತ್ತು ಟೈಟಲ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಯಾರಾದರೂ ಹೊರಗಿನಿಂದ ಬಂದವರಿಗೆ ಮಂಗಳೂರು ಅರಳುವಂತೆ ಕಾಣಬೇಕು, ಸುಂದರವಾಗಿ ಕಾಣಬೇಕು, ಒಂದು ರೀತಿಯಾದಂಥ ಮೆರುಗು ಇರಬೇಕು, ಮಂಗಳೂರು ಒಂಥರ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮಾಡುವಂಥ ಕೆಲಸ ಇದೆಯಲ್ಲ ಅದಕ್ಕೆಲ್ಲ ಒಂದು ಕಡೆ ಅಡೆತಡೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾರೆ, ಹಬ್ಬ ಹರಿದಿನ ಯಾವುದೇ ಬರಲಿ, ಆದರೆ ಈ ಡಿವೈಡರ್ ಮೇಲಿರುವಂಥ ಹೂ ಇದೆಯಲ್ಲ ಅಥವಾ ಇವರು ನೆಟ್ಟಿರುವಂಥ ಗಿಡಗಳ ಮೇಲಿನ ಹೂ ಇದೆಯಲ್ಲ ಅದನ್ನು ಕೀಳೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಹಕ್ಕು ಇಲ್ಲ, ಅಂದರೆ ರೈಟ್ಸ್ ಇಲ್ಲ, ನಾವು ಯಾವುದೇ ರೀತಿಯಾದಂಥ ಹಕ್ಕುದಾರರಲ್ಲ ಅನ್ನುವಂಥದ್ದು ನಾವು ತಿಳ್ಕೋಬೇಕಾಗಿದೆ. ಅದು ಇನ್ ಕೇಸ್ ಸರ್ಕಾರ ನೆಟ್ಟರೂ ಕೂಡ ಅಷ್ಟೇ, ಮಹಾನಗರ ಪಾಲಿಕೆ ಇನ್ ಕೇಸ್ ಎಲ್ಲಾದರೂ ಏನಾದರೂ ಒಳ್ಳೆ ಮೂಡ್ ಬಂದು ಅವ್ರು ನೆಟ್ಟರು ಹೋದರೂ ಕೂಡ ಅಷ್ಟೇ, ಅದರಲ್ಲಾಗಿರುವಂಥ ಗಿಡಗಳಲ್ಲಾಗಿರುವಂತಹ ಹೂವು ಇರ್ಬೋದು ಅಥವಾ ಹಣ್ಣು ಇರ್ಬೋದು ಅದನ್ನು ಕೀಳೋಕ್ಕೆ ನಮಗೆ ರೈಟ್ಸ್ ಇರೋದಿಲ್ಲ, ನಾವು ಹಕ್ಕುದಾರರಲ್ಲ ಎನ್ನುವಂಥದ್ದು ನಾವು ತಿಳ್ಕೊಬೇಕಾಗಿದೆ. ಆ ನಿಟ್ಟಿನಲ್ಲಿ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಅವ್ರು ಮಾಡ್ತಿರುವಂಥ ಈ ಒಳ್ಳೆಯ ಕೆಲಸಕ್ಕೆ ನಾವು ನಿಜಕ್ಕೂ ಕೈ ಜೋಡಿಸಬೇಕಾಗಿದೆ. ಅವರ ಈ ಒಂದು ಪ್ಲ್ಯಾನಿಂಗ್ ಏನಿದೆ ಅದರಲ್ಲಿ ಪ್ರಮುಖವಾಗಿ ಲೋಕೇಶ್ ಪುತ್ರನ್ ಅವರು, ಅದರ ಸಂಸ್ಥಾಪಕರು, ಚೇರ್ಮನ್ ಆಗಿರುವಂಥ ಲೋಕೇಶ್ ಪುತ್ರನ್ ಮತ್ತು ಅವರ ಪತ್ನಿ ಸೇರ್ಕೊಂಡು ಮಾಡ್ತಿದ್ದಾರೆ. ಅವರೇ ಸ್ವತಃ ಫೀಲ್ಡ್ಗಳಿದು ಮಾಡ್ತಾ ಇರುವಂಥದ್ದು. ದುಬೈಯಲ್ಲಿ ಕಂಡಿರುವಂಥ ಕನಸನ್ನು ಇವತ್ತು ಮಂಗಳೂರಲ್ಲಿ ನನಸು ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಒಂದು ಥಿಂಕ್ ಮಾಡಬಹುದಿತ್ತು, ಒಂದು ಇನ್ ಕೇಸ್ ನನಗೆ ದುಬೈ ರೀತಿ ಕಾಣಬೇಕು ಅಂತ ಇದ್ದಿದ್ರೆ ಅವರು
ಇನ್ ಕೇಸ್ ಅವರ ಮನೆಯಲ್ಲಿ ಆ ರೀತಿಯಾದಂಥ ಎಲ್ಲವನ್ನು ಕೂಡ ಮಾಡ್ಬೋದಿತ್ತು ಏನೋ. ಯಾಕಂತಂದರೆ ಅವ್ರಿಗೆ ಬೇಕಾದಷ್ಟು ಜಮೀನು ಇರ್ಬೋದು ಅಥವಾ ಹಣ ಇರ್ಬೋದು, ಎಲ್ಲವನ್ನು ಕೂಡ ಮನೆ ಹತ್ರದಲ್ಲೇ ಮಾಡ್ಕೋಬೋದಿತ್ತು. ಅಂದರೆ ತನ್ನ ಸ್ವಂತ ಒಂದು ಏನು ಅನುಭವಕ್ಕಾಗಿ ಅಥವಾ ಸ್ವಂತ ಖುಷಿಗೋಸ್ಕರ ಆ ರೀತಿಯಾಗಿ ಅವ್ರ ಮನೆ ಸುತ್ತಮುತ್ತಲೇ ಮಾಡ್ಬೋದಿತ್ತು. ಆದರೆ ಅದನ್ನು ಅವರು ಯಾವತ್ತೂ ಕೂಡ ತನ್ನ ಮನೆ ಸುತ್ತಮುತ್ತಲು ಮಾತ್ರ ಸೀಮಿತ ಮಾಡದೆ ಇಡೀ ಮಂಗಳೂರು ನಗರದಲ್ಲಿ ಒಂದು ರೀತಿಯಾದಂಥ ಸೌಂದರ್ಯತೆಯ ಮೆರುಗು ನೀಡಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಮಂಗಳೂರು ನಗರಕ್ಕೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಮಣ್ಣಗುಡ್ಡೆಯಿಂದ ಅವರು ಈ ಮಣ್ಣಗುಡ್ಡೆಯಿಂದ ಇಲ್ಲಿ ತನಕ ಲೇಡಿ ಹಿಲ್ ತನಕ ಯಾವ ರೀತಿ ಮಾಡಿದರು, ಅಲ್ಲಿ ಗಿಡ ಇದಕ್ಕಿಂತ ಮೊದಲು ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಾವು ಆನಂತರ ಅಂದರೆ ಅವ್ರು ಗಿಡ ಇಟ್ಟಿದ್ದಾರಲ್ವಾ, ಆ ನಂತರ ಯಾವ ರೀತಿಯಾದಂಥ ಅಲ್ಲಿ ದೃಶ್ಯಾವಳಿ ಇದೆ ಅನ್ನೋದನ್ನು ಎರಡನ್ನು ಕೂಡ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರ ನಾವು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಅವರ ಜೊತೆಗೆ ಅವ್ರು ಮಾಡ್ತಿರುವಂಥ ಸ್ವಚ್ಛತೆಯ ಬಗ್ಗೆ ಅಥವಾ ಅವ್ರನ್ನ ಮಾಡ್ತಿರುವಂಥ ಒಂದು ಪುಣ್ಯ ಕೆಲಸದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಬಂದಿದ್ವಿ. ಆದರೆ ಪ್ರಮುಖವಾಗಿ ಮಂಗಳೂರು ನಗರದಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆಯನ್ನು ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ, ಈ ಜೊತೆಗೆ ಯಾವ ರೀತಿಯಾಗಿ ಸೌಂದರ್ಯತೆ ಮೆರುಗನ್ನು ನೀಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸ್ತಾನೆ ಮುಂದಿನ ವಾರ ನಿಮ್ಮೂರಿಗೂ ನಾವು ಬರ್ಬೋದು. ಅಂದರೆ ಪ್ರಮುಖವಾಗಿ ಯಾರೆಲ್ಲ ಸ್ವಚ್ಛತೆಯ ಜೊತೆಗಿದ್ದಾರೆ, ಯಾರೆಲ್ಲ ಸ್ವಚ್ಛತೆಯ ರಕ್ಷಕರಾಗಿದ್ದಾರೆ, ಯಾರೆಲ್ಲ ಸ್ವಚ್ಛತೆಯ ಪೋಷಕರಾಗಿದ್ದಾರೆ, ಅವ್ರ ಜೊತೆಗೆ ನಮ್ಮ ಕುಡ್ಲ 24x7 ಸದಾ ಇರುತ್ತೆ ಅನ್ನುವಂಥದ್ದೇ ನಮ್ಮ ಧ್ಯೇಯವಾಕ್ಯ. ಅಂದರೆ ಪ್ರಮುಖವಾಗಿ ಸ್ವಚ್ಛ ನಮ್ಮೂರು ಕಾರ್ಯಕ್ರಮ ಎನ್ನುವಂಥ ಈ ಒಂದು ವಿನೂತನ ಕಾರ್ಯಕ್ರಮ ಏನಿದೆ, ಇದರ ಪ್ರಮುಖ ಉದ್ದೇಶವೇ ಅದೇ. ಅಂದರೆ ಯಾರೆಲ್ಲ ಸ್ವಚ್ಛತೆಗೆ ಕರೆ ನೀಡ್ತಾರೆ ಅವರ ಜೊತೆಗೆ ನಮ್ಮ ಕುಡ್ಲ 24x7 ಕೂಡ ಬೆಂಬಲವಾಗಿ ನಿಲ್ಲುತ್ತೆ. ಅಂದರೆ ಯಾರು ಕೂಡ ಇಲ್ಲಿ ನಾವು ಗಮನಿಸಿದಾಗೆ ರಾಮಕೃಷ್ಣ ಮಿಷನ್ ಸಂಸ್ಥೆ ಜೊತೆಗೆ ಈ ಹಿಂದೆ ಹೋಗಿದ್ವಿ ನಾವು, ಅವರ ಕಾರ್ಯಕ್ರಮಗಳನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಇವಾಗ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಇವರ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ. ಪ್ರಮುಖ ಉದ್ದೇಶ ಅಂದರೆ ಅವರಿಗೆ ಯಾವುದೇ ರೀತಿಯಾದ ಪ್ರಚಾರ ಬೇಕಾಗಿಲ್ಲ, ಆದರೆ ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿ, ನಾವು ಅವರಿಗೆ ಅವ್ರು ಮಾಡ್ತಿರುವಂಥ ಕೆಲಸದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು ನಮ್ಮ ಪ್ರಮುಖ ಜವಾಬ್ದಾರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಒಂದಿಷ್ಟು ಜನ ಇದರಿಂದ ಪ್ರೇರೇಪಿತಗೊಂಡು ಕ್ಲೀನಿಂಗ್ ಮಾಡೋದಕ್ಕೆ ಮುಂದೆ ಬರಬೇಕು. ಒಂದಿಷ್ಟು ಸ್ವಚ್ಛ ಮಂಗಳೂರು ಅಥವಾ ಸ್ವಚ್ಛ ನಮ್ಮೂರಿನ ಕನಸಿಗೆ ಒಂದಿಷ್ಟು ಇಂಬು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಮುಖ ಉದ್ದೇಶ. ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್, ಸ್ಟೇಯಿಂಗ್ ಟುಗೆದರ್ ಈಸ್ ಪ್ರೋಗ್ರೆಸ್ ಆ್ಯಂಡ್ ವರ್ಕಿಂಗ್ ಟುಗೆದರ್ ಈಸ್ ಸಕ್ಸಸ್. ಇದು ಈ ಹೊತ್ತಿನ ವಿಶೇಷ. ಸಮಗ್ರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.